ಆಶೀರ್ವಾದ ನಿನ್ನ ಮೇಲುಂಟು. ಅಷ್ಟೇ ಅಲ್ಲ ಕಂದ, ನಾವು ನಿರಂತರವಾಗಿ ನಂಬಿಕೊಂಡು ಬಂದಿದ್ದೇವಲ್ಲ ಸದಾಶಿವ ಅಲ್ವೇ, ಅವನನ್ನು ಜಪಿಸುತ್ತಾ ಇದ್ದರೆ ಮೂರರಲ್ಲಿ ಕೂಡ ನೀನು ಸ್ಥಾಯಿಯಾಗಿ ಉಳಿಯುತ್ತೀಯ ಕಂದ. ಹಾಗಾಗಿ ಅವನ ಆಶೀರ್ವಾದದೊಂದಿಗೆ ನನ್ನ ಆಶೀರ್ವಾದ. ಸುಧರ್ಮ ಸಭೆ ಇದು ದಿನ ಒಬ್ಬ ಬಡಗಿ ಮಾಡಿದ ಪೀಠ ಅಂತ ಭಾವಿಸಿದ್ದ ಸುರಪೀಠ ವಿಸ್ತಾರ ಅಂತ ಸ್ವರ್ಗಕ್ಕೆ ವರ್ತಮಾನ ಕಾಲದಲ್ಲಿ ಯಾರು ಎಂಬ ಪ್ರಶ್ನೆಗೆ ದುರ್ಮಾಲಿ ಎಂಬಂತ ಉತ್ತರ ಗೊತ್ತಾಯ್ತಲ್ಲ. ಇಷ್ಟು ಒಂದು ದೇವತೆಗಳನ್ನು ಗೆದ್ದಿದ್ದಾರೆ. ಭಾರತ ಒಂದು ಮುಂದೆ ನಿಂತಿದ್ದೇನೆ. ಸುರಪೀಠದ ಮೇಲೆ ಏರಿ ಕುಳಿತ
ನಿನ್ನನ್ನು ಪೀಠದಿಂದ ಇಳಿಸಿ ಪುನರಪಿ ಸುರಪಾಲನಿಗೆ ಒಪ್ಪಿಸುವುದಕ್ಕಾಗಿ ಬಂದವನು ಯಾರು? ಯಕ್ಷರಾಜ ಪಿಂಗಳಾಕ್ಷ. ಹರಿತವಾದ ಕತ್ತಿ ಹಿಡಿದಿದ್ದಾರೆ. ಮೊದಲಿಗೆ ನನ್ನ ಪಾದಕ್ಕೆ ಅಡ್ಡ ಬೀಳುವುದು, ನಮ್ಮ ಆಶೀರ್ವಾದವನ್ನು ಪಡೆಯುವುದು, ಮತ್ತೆ ಸಿಂಹಾಸನ ಏರುವುದು. ಯಾಕೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿಯೊಬ್ಬ ವ್ಯಕ್ತಿಗೊಬ್ಬ ಗುರು ಬೇಕು. ಹಾಗಾದ್ರೆ ಮಾತ್ರ ಅವ ಇಚ್ಛಿಸಿದಂತ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ. ಹೀಗೆ ದೇವಲೋಕ ಅಂತ ಹೇಳಿ ಅಲ್ಲ, ಪಾತಾಳದಲ್ಲಿ ಆಗ್ಲಿ ಮರ್ತ್ಯದಲ್ಲಿ ಆಗ್ಲಿ ಯಾವುದೇ ದೊಡ್ಡ ದೊಡ್ಡ ಯಾಗ ಆಗುವುದಂದ್ರೆ ಬೃಹಸ್ಪತಿ ಅಂತ ನನ್ನ ಬಳಿಗೆ ಅವರು ಬರುವುದು. ನಾವು ಇಂತಹ ಒಂದು ಸಂಕಲ್ಪ ಉಳ್ಳವರಾಗಿದ್ದೇವೆ. ನಿಮ್ಮ ಅಭಿಪ್ರಾಯ ಏನು?
ಅದಕ್ಕೆ ಸುಮುಹೂರ್ತ ಯಾವಾಗ ನೀವು ಹೇಳಿದಂತಹ ಮುಹೂರ್ತಕ್ಕೆ ಸರಿಯಾಗಿ ಅದನ್ನು ನಾವು ನಡೆಸುವುದಕ್ಕಿದ್ದೇವೆ. ಹೀಗೆ ನಮಗೆ ಅಪ್ಪಣೆ ಆಗಬೇಕು ಗುರುಗಳೇ. ನನ್ನಲ್ಲಿ ಬಂದು ಕೇಳು, ಮುಹೂರ್ತ ಕೇಳು. ಆಗ ನಾನು ಕಾವಡೆಯನ್ನೆಲ್ಲ ಹಾಕಿ ಗುಣಿಸಿ ಬಾಗಿಸಿ ಹಾಗೆ ಹೀಗೆ ನೋಡಿ ಮತ್ತೆ ಅವರಿಗೆಲ್ಲ ಸರಿಯಾದ ದಿನವನ್ನು ನಾನು ನಿಗದಿ ಮಾಡಿ ಹೇಳು. ಹೀಗೆ ನಮ್ಮ ದಿನಚರಿ ನನ್ನನ್ನು ಕಾಣುವುದಕ್ಕೆ ಮತ್ತೆ ಯಾರು ಬಂದಿದ್ದಾರಂತೆ? ಬನ್ನಿ, ಒಳಗೆ ಬರ್ರಿ, ಒಳಗೆ ಬರ್ರಿ. ಜಯ ಜಯ ಗುರು ಭವ ಭಯ ಪರಿಹಾರನೆ, ಜಯ ಜಯ ಕರುಣಾಸಾಗರನೆ, ಜಯ ಜಯ ಹರಿಹರ ಬ್ರಹ್ಮಸ್ವರೂಪನೇ, ಜಯ ಜಯ ಮುಕ್ತಿದಾಯಕನೇ, ಜಯ ಜಯ ಗುರುವನು, ಜಯ 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 ಜಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಶುಭಮಸ್ತು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ಮೀಲಿತಂ ಏನಃ, ತಸ್ಮೈ ಶ್ರೀ ಗುರವೇ ನಮಃ. ಜಯ ಜಯ. ದೇವಗುರು ಬೃಹಸ್ಪತಿ ನಾನು. ಹೌದೌದು. ಇದು ನೀನು ಚಂದ್ರ, ಅದೇ ಗೊತ್ತುಂಟು, ಶಶಾಂಕ, ನಿನ್ನ ಮುಖ ಹೇಳ್ತದೆ. ಅತ್ರಿ ಅನುಸೂಯರ ಮಗ. ಹೌದಪ್ಪ. ಹಾಗಲ್ಲ, ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಲ್ಲಿ ಮೂರು ಮೂರ್ತಿಗಳನ್ನು ಕಾಣಬೇಕು ಅಂತ ಹೇಳ್ತಾ ಇದ್ರು. ಹೌದು, ನೀವೇ ಬ್ರಹ್ಮ, ನಾನೇ ಬ್ರಹ್ಮ, ನೀವೇ ವಿಷ್ಣು, ಹೌದು, ನೀವೇ ಪರಮೇಶ್ವರ. ಪರಮೇಶ್ವರ. ಆ ಮೂರು ಮೂರ್ತಿಗಳ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗಬೇಕಾದ್ರೆ ಈ ಗುರು ದಯ ಮಾಡಬೇಕು. ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರಂತೆ, ಗುರುಗಳಲ್ಲಿ ಮೂರು ಮೂರ್ತಿಗಳು ಹೇಗದು? ಬ್ರಹ್ಮ ಹೇಗೆ ಅವ ಸೃಷ್ಟಿ ಮಾಡ್ತಾನ? ವಿಷ್ಣು ಹೇಗೆ ಪಾಲನೆ ಮಾಡ್ತಾನ? ಏನು ಪರಮೇಶ್ವರ ಲಯ ಮಾಡ್ತಾನ ಗುರು? ಅದಕ್ಕೆ ಸದುತ್ತರವನ್ನು ಕೊಟ್ರಂತೆ ನಿಮ್ಮಂತವರು. ಗುರುವಾದವ ಬ್ರಹ್ಮ ಹೌದು, ಶಿಷ್ಯನ ಬರಿದಾದಂತಹ ಚಿತ್ತದಲ್ಲಿ ವಿದ್ಯೆ ಅನ್ನುವಂತಹ ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರಣ ಬ್ರಹ್ಮ. ಸೃಷ್ಟಿ ಮಾಡಿದ ವಿದ್ಯೆ ಹಾಳಾಗದ ಹಾಗೆ ಕಾಪಾಡಿಕೊಳ್ಳುವ ಕಾರಣವೇ ವಿಷ್ಣು. ಅವನ ಅಜ್ಞಾನವನ್ನು ಲಯ ಮಾಡುವ ಕಾರಣ ಪರಮೇಶ್ವರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಹೀಗೆ ನನ್ನನ್ನು ಆರಾಧಿಸ್ತಾರೆ. ಹೌದೌದು. ಅಲ್ಲ, ಗುರು ಏನು ಅಂತ ತಿಳಿದು ನೀನು ಬಂದು ನನಗೆ ನಮಸ್ಕಾರ ಮಾಡಿ ಶುಭಾಶೀರ್ವಾದ ಪಡೆದು ಎಲ್ಲಿ ಬಾ. ಸಂಬೋಧನೆ ನಿನ್ನದು ಹಾಗೆ. ಹೌದು. ಕತ್ತಲೆಯಿಂದ ಬೆಳಕಿನೆಡೆಗೆ ಯಾವ ಆತನು ಕೊಂಡೊಯ್ಯಬಲ್ಲನೋ ಅವ ಗುರು ಅಂತ ಕರೆಯಬಹುದು. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕ. ಹೀಗೆ ಗುರುಗಳೇ ಗುರುಗಳೇ ಗುರುಗಳೇ. ನೀವು ದೇವ ಗುರುಗಳು. ಹೌದಪ್ಪ. ನೀನು ವಿನಯದಿಂದ ಬಂದು ನಮಸ್ಕಾರ ಮಾಡಿ ನಿನ್ನ ಅಂತ ಅನಿಸಿಕೆಯನ್ನು ನೀನು ಭಿನ್ನಯಿಸಿಕೊಂಡಾಗ ಯಾಕೆ ಬಂದಪ್ಪ ಈ ಹುಡುಗ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಆಗಿದೆ. ಆದ್ದರಿಂದ ನೀನು ಬಂದದ್ದು ಹೇಳಿ ಪಡೆಯುವುದಕ್ಕೆ ಬಂದದ್ದು.
ಹೇಳಬೇಕಾದ್ರೆ ಕಾರಣವಿಲ್ಲದೆ ಯಾರೂ ಬರುವವರಲ್ಲ, ಅಗತ್ಯವಿಲ್ಲದೆ ಬರುವುದಿಲ್ಲ. ನಾನು ಕೂಡ ಅಗತ್ಯ ಇದ್ದೇ ಬಂದದ್ದು. ಏನು ಒಬ್ಬ ಮತ್ತೊಬ್ಬರ ಬಳಿಗೆ ಬರುವುದು ಯಾಕೆ? ಒಂದಾ ತನ್ನಲ್ಲಿದ್ದದನ್ನು ಕೊಡುವುದಕ್ಕೆ, ಇಲ್ಲದೆ ಹೋದ್ರೆ ಅವರಲ್ಲಿದ್ದದನ್ನು ಪಡೆಯುವುದಕ್ಕೆ. ನಾನು ಕೊಡ್ಲಿಕ್ಕೆ ಬಂದದ್ದಲ್ಲ. ಅಲ್ಲ, ನೀನು ಕೊಟ್ಟರೆ ನಾನು ಪಡೆಯುವುದು ಅದು ಭೂಷಣ. ಪಡೆಯುವುದಿಲ್ಲ. ಚಂದ್ರ ಬಂದದ್ದು ಯಾಕೆ? ನಿಮ್ಮಲ್ಲಿದ್ದದನ್ನು ಪಡೆಯುವುದಕ್ಕೆ. ಯಾವುದು? ವಿದ್ಯೆ. ವಿದ್ಯೆ ಮತ್ತೆಂತ? ಗುರುಗಳೇ, ದೇವಗುರುಗಳು ನೀವು. ದೇವತೆಗಳು ಇಂತಹ ಓಜಸ್ಸು ತೇಜಸ್ಸಿನಿಂದ ಬೆಳಗಬೇಕು ಅಂತಾದ್ರೆ ಗುರುಗಳಾದಂತಹ ನಿಮ್ಮ ಕರುಣಾ ಕಟಾಕ್ಷ, ಕೃಪಾ ಕಟಾಕ್ಷ ಅವರಲ್ಲಿ ಉಂಟು. ಹಾಗೆ ಎಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ನೀವು. ಒಂದು ಲೆಕ್ಕದಲ್ಲಿ ನೀವು ವಿದ್ಯಾ ವಾರಿಧಿ, ವಿದ್ಯಾ ಸಾಗರ, ಮಾತಿನಲ್ಲಿ ವಾಚಸ್ಪತಿ. ಹಾಗಾಗಿ ನಿಮ್ಮ ಬಳಿಗೆ ಬಂದದ್ದು. ನಮ್ಮ ಅಪ್ಪ ಹೇಳಿದರು, ನೀನು ಕೂಡ ಯೋಗ್ಯ ವಿದ್ಯಾವಂತನಾಗಬೇಕು, ಸಂಸ್ಕಾರವಂತನಾಗಬೇಕು. ಅದಾಗಬೇಕು ಅಂತಾದ್ರೆ ಗುರುಗಳು ಬೇಕು. ಗುರುಗಳು ಎಲ್ಲಾ ರೀತಿಯ ಗುರುಗಳಲ್ಲ, ಕೆಲವು ರೀತಿಯ ಗುರುಗಳಿದ್ದಾರೆ. ನಿನ್ನ ಅಪ್ಪ ಅತ್ರಿ ಕೂಡ ಗುರುವೇ. ಹೌದು, ಆದ್ರೆ ಅಪ್ಪನ ಸ್ವರ್ಗದ ಗುರುವಿನ ಅಷ್ಟು ಮಟ್ಟಕ್ಕೆ ಏರಲಿಲ್ಲ, ನಿಮ್ಮಷ್ಟು ಮಟ್ಟದಲ್ಲಿ ಅಲ್ಲ. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಗುರು ಬೇಡವೇ? ಒಬ್ಬ ವಿತ್ತಾಪಹಾರಕ ಗುರು, ಇನ್ನೊಬ್ಬ ಚಿತ್ತಾಪಹಾರಕ ಗುರು. ಅದು ಎರಡನ್ನೂ ಮೀರಿ ಚಿತ್ತಾಪಹಾರಕ ಗುರುಗಳೇ ನಮಗೆ ಸಿಗಬೇಕು. ಕೆಲವು ಗುರುಗಳು ಎಷ್ಟು ಹಣ ಬರ್ತದೆ ಶಿಷ್ಯನಿಂದ ಅಂತ ನೋಡುದು, ಕೆಲವರವರ ಚಿತ್ತವನ್ನು ಅಪಹರಿಸುವುದು. ಇದು ಹಾಗಲ್ಲ. ಶಿಷ್ಯನ ಚಿತ್ತದಲ್ಲಿರುವ ತಾಪವನ್ನು ಪರಿಹರಿಸುವ ಗುರುಗಳು ಯಾರು ಅಂತ ಕೇಳಿದ್ರೆ ನೀವು ಅಜ್ಞಾನ ತಾಪ. ಹೌದು. ಹಾಗಾಗಿ ನಿಮ್ಮ ಬಳಿಗೆ ಬಂದದ್ದು. ನಿಮ್ಮ ಜೊತೆಯಲ್ಲಿದ್ದು ಅನುದಿನವೂ ನಿಮ್ಮ ಸೇವೆಯನ್ನು ಮಾಡುತ್ತಾ, ನಿಮ್ಮನ್ನು ಸೇವಿಸುತ್ತಾ, ನಿಮ್ಮಲ್ಲಿರುವಂತಹ ಅಮೂಲ್ಯವಾದಂತಹ ವಿಶೇಷವಾದಂತಹ ವಿದ್ಯಾ ಭಂಡಾರವನ್ನು ಅದನ್ನು ನಾನು ತಕ್ಕೊಳ್ಬೇಕು, ಸೂರ್ಯ ಮಾಡಬೇಕು, ನಿಮ್ಮದನ್ನು ಸೂರ್ಯ ಮಾಡಬೇಕು ಅನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಅಲ್ಲ, ನಿಮ್ಮಲ್ಲಿರುವ ವಿದ್ಯೆಯನ್ನು ಸೂರ್ಯ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯೆ ನಾವು ಮತ್ತೊಬ್ಬರಿಗೆ ಕೊಟ್ಟಷ್ಟು ನಮ್ಮಲ್ಲಿ ಹೆಚ್ಚಾಗುತ್ತದೆ, ನಿಮ್ಮದು ಕಡಿಮೆ ಆಗ್ಲಿಕ್ಕಿಲ್ಲ. ಸಮುದ್ರದಲ್ಲಿ ಎಷ್ಟೋ ನೀರಿದ್ರು ಕೂಡ ನಾವು ಕೊಂಡು ಹೋಗುವ ಪಾತ್ರ ಎಷ್ಟಂತಲ್ವಾ ಇರುವುದು, ಅಷ್ಟನ್ನು ಹೊಂದಿಕೊಂಡು ನೀರು ಅಲ್ವಾ? ನಮ್ಮ ಪಾತ್ರಕ್ಕೆ ಬೇಕಾದಷ್ಟು ಸಿಕ್ಕಿದ್ರೆ ಮತ್ತೆ ನಮಗೆ ಅತಿಯಾಶ ಉಂಟ. ಅಲ್ಲ, ಬೇರೆ ಪಾತ್ರ ಇಲ್ಲ ಅಂತಂದ್ರೆ ಅದನ್ನು ತುಂಬಿಸಬೇಕು. ಹಾಗಾಗಿ ನನ್ನ ಪಾತ್ರ ತುಂಬಿಸುವುದಕ್ಕೆ ನಾನು ಬಂದದ್ದು. ಹಾಗಾಗಿ ನಿಮ್ಮಲ್ಲಿದ್ದದನ್ನು ಕೊಟ್ಟು ನನ್ನನ್ನೊಂದು ಶಿಷ್ಯ ಅಂತ ಒಪ್ಪಿಕೊಳ್ಳಿ. ಮೆಚ್ಚಿದೆ ಉಚ್ಚ ಭಾವನೆಗ ಮೆಚ್ಚಿದೆ ನಿನ್ನಯ ಉಚ್ಚ ಭಾವನೆಗ ಇಚ್ಛೆಯುಳ್ಳವನಿವನು ಬೆಚ್ಚದಿರಲಿವೆ ಮೆಚ್ಚಿದೆ ಯಾತಿ ಪಾತ್ರತ್ವಾತ್ ಧರ್ಮಾಪ್ನೋತಿ ಧನಾತ್ ಧರ್ಮಂ. ವಿದ್ಯೆ ವಿನಯವನ್ನು ಕೊಡ್ತದೆ, ಅದು ಅವನಿಗೆ ಭೂಷಣಪ್ರಾಯವಾಗಿರ್ತದೆ. ನೀನು ವಿದ್ಯಾರ್ಥಿಯಾಗಿ ಬಂದು ಸೇರುವುದಕ್ಕೆ ವಿನಯದಿಂದ ಕೇಳಿಕೊಂಡ ಈ ಮಾತುಗಳು ನಿನ್ನಲ್ಲಿ ವಿದ್ಯೆ ಅಡಕವಾಗಿದೆ ಎಂಬುದು ದ್ಯೋತಕವಾಗಿದೆ. ಗುರುವಿನ ಗುಲಾಮನಾಗುವ ತನಕ ವಿದ್ಯೆ ದೊರೆಯುವುದು. ಹೌದು. ಆದ್ರಿಂದ ವಿದ್ಯಾರ್ಥಿಗಳಿಗೆ ಬಂದಂತಹ ನೀನು ನಯ ವಿನಯದಿಂದ ನನ್ನನ್ನು ನೀವು ಶಿಷ್ಯನಾಗಿ ಸ್ವೀಕರಿಸಬೇಕು. ಹೀಗಿರ್ಬೇಕ. ಹೀಗೆಲ್ಲ ಧ್ವನಿ ಏರಿಸಿ ಮಾತಾಡಿದ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಹೇಳಿದ್ರೆ ವಿದ್ಯೆ ಹತ್ತಿ ಅಹಂಕಾರದಿಂದ ಯಾವುದನ್ನಾದ್ರೂ ಪಡೆಯುವುದಕ್ಕಾಗುತ್ತದೆ? ಆಗುದಿಲ್ಲ. ಅಲ್ಲಿ ನಯ ವಿನಯವೇ ವಿನಯ ಬೇಕು. ಅದೆಲ್ಲವನ್ನು ನಿನ್ನ ಅಪ್ಪ ನಿನ್ನಲ್ಲಿ ತುಂಬಿಸಿ ಕಳಿಸಿಕೊಟ್ಟು ನಾವು ತಗ್ಗಿದಷ್ಟು ನಮಗೆ ಸಿಗುವುದು ಹೆಚ್ಚಾಗುತ್ತೆ. ಹೌದೌದು. ಇದು ನನಗೆ ಇವತ್ತು ಸಮಯ ಇದೆ. ನೀವು ಹಾಗೆ ಹೇಳಿ ಅಂದ್ರೆ ಇವತ್ತೇ ನಾನು ಎಲ್ಲ ಕಲಿಯುವುದಕ್ಕಾಗುತ್ತದಾ? ಇವತ್ತು ಸೇರಿಕೊಳ್ಳಿಕ್ಕೆ ಮಾತ್ರ ಬಂದದ್ದು. ಗುರುಮಠಕ್ಕೆ ಸೇರಿಸುವುದು. ಆಮೇಲೆ ಕೆಲವು ಸಮಯ ಇಲ್ಲಿ ಇದ್ದು ನಿಮ್ಮ ಸೇವೆ ಮಾಡಿ ನಾನು ವಿದ್ಯೆಯನ್ನು ಪಡೆದು ಹೋಗುದು. ಸೇರಿಸಿಕೊಳ್ಳುವುದಕ್ಕೆ ಸಮಯ ಉಂಟಲ್ಲ, ಅದು ಮತ್ತೆ ನಾನು ವರ್ಣಲೋಕಕ್ಕೆ ಒಂದು ಯಾಗದ ನಿಮಿತ್ತವಾಗಿ ಅವರಿಗೆ ಕೊಟ್ಟಂತ ಮುಹೂರ್ತಕ್ಕೆ ಸರಿಯಾಗಿ ನಾನು ಅಲ್ಲಿ ಉಪಸ್ಥಿತನಿದ್ದು ಆ ದೊಡ್ಡ ಘನ ಕಾರ್ಯ ನೆರವೇರಿ. ದೇವಗುರುಗಳು ಅಂತ ಹೇಳಿದ್ರೆ ಕಡಿಮೆ, ನನಗೆ ಸಮಯಗಾರಿಕೆ ಜಾಸ್ತಿ, ನನಗೆ ಎಲ್ಲ ಕಡೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಹೇಳಿದಲ್ಲಿಗೆ ಹೋಗಲಿಲ್ಲ. ಓ, ಮೊನ್ನೆ ಹೇಳಿದಲ್ಲಿಗೆ ಇವತ್ತು ಬೆಳಿಗ್ಗೆ ಹೋಗಿ ಈಗ ತಾನೇ ಮನೆಗೆ ಮುಟ್ಟಿದೆ. ಎಷ್ಟು ದೂರದ ಪ್ರಯಾಣ ಮಾಡಿ ಬಂದಿದ್ದೇನೆ.
ಮತ್ತು ಹಾಗೆಲ್ವ ಈ ಪ್ರಸಿದ್ಧರಾದವರಿಗೆ ಹಾಗೆ ಸಮಯದ ಅಭಾವ ಉಂಟು. ಭಾರತದಲ್ಲಿ ಹೇಳ್ತಾರೆ ಅವನಿಗೆ ಅಹಂಕಾರ ಬಂದಿದೆ, ಬರುವುದಿಲ್ಲ ಹೇಳಿದ ಮೇಲೆ ಹೋಗ್ಬೇಕು. ಹೋಗ್ಬೇಕಾದ್ರೆ ನಮಗೆ ಸಮಯ ಬೇಕಲ್ಲ. ಸಮಯ ಮಾಡಿ ಅಲ್ಲಿಂದವರೆಗೆ ಗೊತ್ತಾಗುದಿಲ್ಲ. ಸಮಯ ಮಾಡಿಕೊಂಡು ಹೋಗ್ಬೋದು. ಅದರಿಂದ ಇಬ್ಬರೇ ಬಿಟ್ಟು ಹೋಗ್ಲಿಕ್ಕಾಗ್ತದೆ. ಹಾಗಂತ ಈಗ ನನ್ನ ಕರ್ಕೊಂಡು ಹೋಗ್ಲಿಕ್ಕಾಗ್ತದೆ. ಅವಳಿದ್ದಾನೆ ನಿನಗೆ ಪರಿಚಯ ತಾರಾ. ಗುರುಗಳೇ, ಯಾರು ಗುರುಗಳೇ? ಅದು ನನ್ನ ಹೆಂಡತಿ. ಹೆಂಡತಿಯ? ಯಾಕೇನು ಸಂಶಯವ? ಅದೇನು ಹೆಂಡತಿಯ? ಹೆಂಡತಿ ನನ್ನ ಹೆಂಡತಿ. ಅದೇನೆ ಗುರುಬರ್. ಏನು ಸ್ವಾಮಿ, ನಿನ್ನಲ್ಲಿ ಹೇಳದೆ ಹೋಗೋ ಕ್ರಮ ಇಲ್ಲ. ಇಲ್ಲಿ ಆದ್ರೂ ಉಂಟೆ ಹೇಳಿ. ಹೇಳದೆ ಹೋದ್ರೆ ನಾ ಒಳಗೆ ಹೋಗ್ಬೇಕಾ ಬೇಡ? ಅಲ್ಲ, ನೀವಿಬ್ಬರು ಏಕಾಂತದಲ್ಲಿ. ಇಲ್ಲಿ ಇದು ಯಾಕಂತಲ್ಲ, ಕೊಕ್ಕರೆ ಹಾಗೆ ಉದ್ದ ಕುತ್ತಿಗೆ ಉದ್ದ ಮಾಡ್ತಾ ನೋಡ್ತಾ ಇರೋದು. ಯಾವಾಗ ಬರ್ತೀರಿ ಇನ್ನು ಹಾಗೆ? ನಾನು ಬರೋದು ನೀನು ಊಟ ಮಾಡೋ ಕ್ರಮ. ಊಟ ಮಾಡ್ಲಿಕ್ಕಿಲ್ಲ, ಏನಾದ್ರೂ ಕುಡಿತೀಯ? ಕುಡಿಲಿಕ್ಕಿಲ್ಲ. ನನಗೆ ಕೊಟ್ಟು ಮತ್ತಲ್ಲಿ ಒಂದಿನ ಕುಡಿ. ಹೌದು ತಾನೇ? ನಮ್ಮ ಕ್ರಮ ಇದು ನಾನಂತಲ್ಲ ಸ್ವಾಮಿ, ಎಲ್ಲಾ ಹೆಣ್ಣು ಮಕ್ಕಳು ಆಚರಿಸುವಂತಹ ಗುಣ ಇದು. ಊರಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಕೆಳಲೋಕದಲ್ಲಿ ನಮಗೆ ಆ ಕಾರ ನಮ್ಮ ಜೀವನಕ್ಕೆ ಆದರ್ಶ ಪ್ರಾಯಗಳು. ಹೌದು ತಾನೇ? ಅವಳ ನೆರಳಿನಲ್ಲಿ ನಾವು ಬದುಕಬೇಕು ಎಂದು ಹೇಳುವವರು. ಹೌದು, ಹೆಂಡತಿ ಅಲ್ವಾ ನಿಮ್ಮ ಹೆಂಡತಿ? ಓ ಪಾಪ, ಸಣ್ಣ ಹುಡುಗ, ಅವನಿಗೆ ಅವರ ಹೆಸರು ಗೊತ್ತಿಲ್ಲ. ಅಲ್ಲ, ಸ್ವಲ್ಪ ಪ್ರಾಯ ಕಡಿಮೆ ಕಾಣ್ತದೆ ನಿಮಗಿಂತ ತುಂಬಾ. ಈಗ ಪ್ರಾಯ ಇದ್ರೆ ಸಮಪ್ರಾಯಕ್ಕೆ ಮದುವೆ ಆಗ್ಬೇಕಂತ ಏನಾದ್ರು ಉಂಟಾ? ಇಲ್ಲ ಇಲ್ಲ. ಅದು ನಮ್ಮದು ಅಂತ ಒಂದು ಸಂಬಂಧ. ಅವ ಚಂದ್ರ ಅಂತ ಹುಡುಗ. ಓ ಚಂದ್ರ, ಇಲ್ಲಿಗೆ ಅವ ಬಂದದ್ದು ಹೊರಟು ನಿಂತದ್ದು, ಇವ ಬಂದು ಕಾಲಿಗೆ ಬಿದ್ದದ್ದು. ಗುರುಗಳೇ, ನಿಮ್ಮಲ್ಲಿ ಎಷ್ಟು ರೀತಿಯ ಶೈಲಿ ಎಲ್ಲ ಉಂಟು ಗುರುಗಳೇ. ಶಿಷ್ಯರಲ್ಲಿ ಮಾತಾಡುವಾಗ ಒಂದು ಶೈಲಿ, ಹೆಂಡತಿಯಲ್ಲಿ ಮಾತಾಡುವಾಗ ಇನ್ನೊಂದು ಶೈಲಿ. ನಾವು ನಮ್ಮಲ್ಲಿ ಒಂದು ಅನುರಕ್ತತೆ ಉಂಟಲ್ಲ, ಅದು ಇದು. ಹೆಂಡತಿಯಲ್ಲಿ ಹೀಗೆ ಮಾತಾಡುವ ನಿಮ್ಗೆ ಇನ್ನೆಲ್ಲ ಅನುಭವಕ್ಕೆ ಬರ್ಬೇಕಷ್ಟೆ. ಪಾಪ ಸಣ್ಣ ಹುಡುಗ, ಪ್ರಾಯಕ್ಕೆ ಬರಲಿಲ್ಲ, ಸಮ ಲೋಕದ ಅನುಭವ ಆಗಿಲ್ಲ ನನಗೆ. ಯಾಕೆಂದ್ರೆ ಹೆಂಡತಿ ಇಲ್ಲಲ್ಲ ನನಗೆ. ಅಯ್ಯೋ, ಇನ್ನು ಆಗ್ತದ? ಅದನ್ನು ಇಲ್ಲಿಯೇ ಕಲಿಸಬೇಕು. ನೀವು ಹೆಂಡತಿಯಲ್ಲಿ ಹೇಗೆ ಮಾತಾಡುದು? ಅಯ್ಯೋ, ಅದೆಲ್ಲ ಗುರುಗಳು ಹೇಳಿ ಪಾಠ ಮಾಡಿ ಬರುವಂತದ್ದಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಗುರು ಬೇಡ, ಅದಕ್ಕೆ ಗುರು ಇಲ್ಲ. ಅದೆಲ್ಲ ಸ್ವಾನುಭವ ಸಂದರ್ಭ. ನಾನು ನೀವು ಮಾತಾಡುವಾಗ ನೋಡ್ತೇನೆ ಹೇಗೆ ಮಾತಾಡುದು, ಹೆಂಡತಿಯಲ್ಲಿ ಹೇಗೆ ಮಾತಾಡುದು. ಇವ ಎಲ್ಲ ಕಲೀಲಿಕ್ಕೆ ಎಲ್ಲ ಕಲೀಲಿಕ್ಕೆ ಉಂಟವನಿಗೆ. ಅಲ್ಲ, ಎಲ್ಲ ಕಲೀಲಿಕ್ಕೆ ಅಂತ ಬಂದವ. ಆಗ್ಲಿ. ಓ, ಇವ ಚಂದ್ರ. ಚಂದ್ರ ಅತ್ರಿಪುತ್ರ ವಿದ್ಯಾರ್ಥಿಯಾಗಿ ನಮ್ಮಲ್ಲಿ ಬಂದು ಸೇರಿದ್ದಾರೆ. ಹಾಗಂದ್ರೆ ಇವತ್ತೇ ಪಾಠ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ. ಯಾಕಂದ್ರೆ ನಾನು ನಿಮಗೆ ಹೋಗಬೇಕಲ್ಲ, ಒಂದು ಕೆಲಸ ನೀವು ಹೋಗಬೇಕು ಹೊರಟಿದ್ದೇನಲ್ಲ, ಆದ್ರಿಂದ ಆಶ್ರಯ ಮಾತ್ರ ಪಾಠ ನಾನು ಬಂದ ಮೇಲೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದೆ. ಈಗ ಬರುವಲ್ಲಿವರೆಗೆ ಇವರು ಕಲಿಸಿದ್ರೆ ಆಗ್ತದಲ್ಲ. ಗುರು ಮೊದಲ ಅಕ್ಷರ ಗುರುವೇ ಹೇಳಿ, ಗುರು ಪತ್ನಿ. ಹಾಗಂತ ಆ ಯೋಗ್ಯತೆ ಉಂಟು, ಆದ್ರೆ ಅದು ಇಲ್ಲಿಂದ ಅವರಿಗೆ ಯೋಗ್ಯತೆ ಉಂಟು. ಯೋಗ್ಯತೆ ಏನು ನೀನು ಪಡೆದ ಕಂದನಂತೆ. ಗುರುಗಳೇ, ಅದಂತದ್ದು ಪಡೆದು ಕಂದನ ಅಲ್ಲ, ಹಡೆದ ಕಂದ. ಪಡೆದು ಕಂದನಲ್ಲ, ನಾನು ಹೆತ್ತ ಕಂದನ ಹಾಗೆ.
ಹಡೆದ ಕಂದನ. ನನಗೆ ಅದು ಪಡೆದು ಕಂದನ. ಹಡೆದ ಕಂದನಂತೆ ನಾನು ಬರುವ ತನಕ. ಹಡೆದು ಕಂದನ ಅಲ್ಲಲ್ಲ. ಓ, ನೀನ್ ನನಗೆ ಗುರು ಆಗ್ತೀಯ. ಅಲ್ಲ, ನನಗೆ ಗೊತ್ತಾಗುದಿಲ್ಲ ನಿಮ್ಮ ದೊಡ್ಡವರ ಭಾಷೆ. ಹಡೆದು ಕಂದನವ ಅಲ್ಲ ಹಡೆದ ಕಂದನ, ಹೇಗದು? ಪಡೆದು ಕಂದನವ ಪಡೆದ ಕಂದನವ? ಹೀಗೆ ಮಾಡು. ಹಡೆದ ಕಂದನ ತೆರದಿ ಪಡೆದ ಈ ಕಂದನನ್ನು ನಾನು ಬರುವ ತನಕ ನೀನು ನೋಡ್ತಾ ಸ್ವಾಮಿ. ಸರಿ ಆಯ್ತಾ? ನೋಡ್ತಾ ಇರುವುದಾ? ಈಗ ನಿನಗೆ ಊಟ ಬೇಕಾ? ಬೇಕು. ಬಾಯಾರಿಕೆಗೆ ಕುಡಿಯೋದಕ್ಕೆ ಏನಾದ್ರು ಬೇಕಾ? ಅವಳು ಕೊಡ ಇದ್ರೆ ಮತ್ತೆ ನಿನಗೆ ಎಲ್ಲಿಂದ? ಇವರು ಕೊಡ್ತಾರ? ಅದಕ್ಕೆಲ್ಲ ಅವಳನ್ನು ಕರೆದದ್ದು. ಅವರು ಕೊಟ್ರೆ ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಮನೆಗೆ ಬಂದಂತ ನಿನ್ನನ್ನು ಉಪಚಾರ ಮಾಡ್ಲಿಕ್ಕೆ ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿ ಅವರ ಮಾತಿಗೆ ಮಕ್ಕಳ ಮಾತು. ಏನಾದ್ರೂ ತಪ್ಪಿ ಮಾತಾಡಿದ್ರೆ ಕ್ಷಮಿಸಬೇಕು. ಅದಕ್ಕೆ ತೊದಲ್ ದುಡ್ಡು ಅಂತ ಹೇಳಿ ನಾನು ಬರ್ತೇನೆ. ಸ್ವಾಮಿ ನೋಡಿ, ಎಷ್ಟು ಮಂದಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದು ಸೇರಿಕೊಂಡಿದ್ದಾರೆ. ಇವರಲ್ಲಿ ಯಾರದ್ದು ಭಾವಿಸಿಕೊಂಡಿದ್ದೀರಿ? ನಮ್ಮವರು ತಾನೇ. ಇವೊಬ್ಬ ನನಗೆ ಬೇರಾಗ್ತಾನೆ ಹೇಳಿ ನನ್ನ ಮಕ್ಕಳ ಹಾಗೆ ನನ್ನ ಮಗನ ಹಾಗೆ ನೋಡುವಂತಹ ಜವಾಬ್ದಾರಿ ಎನ್ನದು. ನಾನು ಬರ್ತೇನೆ. ಆದಷ್ಟು ಬೇಗ ಹೋಗಿ ಬರ್ಬೇಕು. ಎಷ್ಟು ಸಮಯ ಆಗ್ತದೆ ಗುರುಗಳೇ ಬರುವಾಗ? ನೀವು ಯಾಗ ತಿರೆ ಕೊಟ್ಟದ್ದು ನಾನೇ, ಮುಗಿಸುವುದು ಅವರದ್ದು. ಗುರುಗಳೇ ಪ್ರಾರಂಭ ಮಾಡಿ. ಆ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ಇಲ್ಲಿ ನೀವು ಇಲ್ಲ ಅಂತ ಅವರಿಗೆ ಗೊತ್ತಾಗದ ಹಾಗೆ ನಾನು ಇರ್ತೇನೆ. ಅಷ್ಟಿದ್ರೆ ಸಾಕು. ಅಲ್ಲ ಅಲ್ಲ, ಜವಾಬ್ದಾರಿ ಉಂಟು ಅಂತ ಅವನಿಗೆ. ಹೊಣೆಗಾರಿಕೆ. ಇಲ್ಲಿ ಈಗ ನೀವಿರುವಾಗ ನೀವಲ್ವಾ? ನೀವಿಲ್ಲದಾಗ ಈಗ ಇನ್ನು ನಾನು ಅಲ್ವಾ? ಅಲ್ಲ, ಈ ಆಶ್ರಮವನ್ನು ನೋಡಿಕೊಳ್ಳುವುದಕ್ಕೆ ನಾನಲ್ವಾ? ಈಗ ನೀವು ಹೋದ ಮೇಲೆ ಅವರಿಗೆ ಬೇಸರ ಆಗುತ್ತದೆ. ಹಾಗಾಗಿ ಅವರಿಗೆ ನೀವು ಇಲ್ಲ ಅಂತ ಗೊತ್ತಾಗದ ಹಾಗೆ ನಾನು ನೋಡಿಕೊಳ್ತೇನೆ. ಹೊಸ ಶಿಷ್ಯನ ಮಾತು, ನಡೆ, ನುಡಿ ಎಲ್ಲ ನೋಡಿ ನನಗೆ ಹೊಟ್ಟೆ ತುಂಬಿತು ಅಂತ. ಬರ್ತೇನೆ. ಹೊಟ್ಟೆ ತುಂಬಿತಂತೆ. ನೀವು ಬೇಗ ಬರಬೇಕು. ಆದಷ್ಟು ಬೇಗ. ದೂರ ದೂರ ದೂರ. ದಾರಿ ಈ ಕಡೆ. ದಾರಿ ತಪ್ಪಿದ್ದು ನಿಮ್ಮ ದಾರಿ ಈ ಕಡೆ ಉಂಟು ಅಂತ. ನಾನು ಒಳಗೆ ಬರ್ತೇನೆ. ಆದಷ್ಟು ಬೇಗ ಬರಬೇಕು. ಇದು ಹೋಗಿ ಓ, ನಾನು ಬರ್ತೇನೆ. ಬೇಗ ಬರಬೇಕು ನೀವು. ಇನ್ನೇ ಗಂಡ ನಾನು ಬೃಹಸ್ಪತಿ ಬಂದದ್ದು ಬಾಗಿಲ್ತೀವಿ. ಯಾರದು? ಯಾರ ಗೊತ್ತಿಲ್ಲ, ವಾರ ಏನು ಗೊತ್ತಿಲ್ಲ, ಒಟ್ಟು ಬರುವುದೇ ವಾರದ ನೆನಪೇ ಇಲ್ಲ ಅವರಿಗೆ. ಯಾರೋ ಭಿಕ್ಷುಕ ಇರಬೇಕು. ನೋಡಿ, ನೀವು ನಾಳೆ ಬನ್ನಿ. ಏನು ನಾಳೆ ಬರಬೇಡಿ. ಇದು ನಾನು ಶುಕ್ರವಾರ ನಿಮ್ಮ ಮನೆಗೆ ಬೇಡುತ್ತಾ ಬಂದಂತ ಭಾವಿಸಿದ್ದ. ನನ್ನ ಮನೆಯಲ್ಲಿ ಕುಳಿತುಕೊಂಡು ಕೆಲವರಿಗೆ ಎಲ್ಲಿಗೆ ಯಾವಾಗ ಬರಬೇಕು ಅಂತ ಗೊತ್ತಿಲ್ಲ. ಅಧಿಕ ಪ್ರಸಂಗಿಗಳು, ವಿಘ್ನ ಸಂತೋಷಿಗಳು. ಹೌದಪ್ಪ. ತಪ್ಪಿ ಬಂದದ್ದಲ್ಲ, ನಾನು ನನ್ನ ಮನೆಗೆ ಬಂದದ್ದು. ವಿಘ್ನ ಸಂತೋಷಿಗಳು ನಾನಾ? ಈಗ ಅವರು ಕೆಲಸದ ಒತ್ತಡದಲ್ಲಿದ್ದಾರೆ ಅಂತ ಹೇಳ್ಬಿಡು. ನೋಡಿ, ನಮಗೆ ಕೆಲಸದ ಒತ್ತಡ ಉಂಟು, ನೀವು ನಾಳೆ ಬನ್ನಿ. ಏನು ಎಂತ ಕಾಲ ಬದಲಾಗಿ ಹೋಗ್ತಾರೆ. ಇವಳು ಒಳಗೆದ್ದುಕೊಂಡು ಒಬ್ಬ ಪುರುಷನ ಜೊತೆಯಲ್ಲಿ ಇವ ಕೆಲಸದವ. ಓಹೋ, ನಿನ್ನ ಗಂಡ ಕೆಲಸದವ, ನಿನ್ನ ಗಂಡ ಶುಕ್ರವಾರ ಭಿಕ್ಷೆಗೆ ಬಂದವ. ಓ ದೇವರೇ, ಇಷ್ಟೆಲ್ಲ ಕಾಲ ಹಾಳಾದದ್ದಲ್ಲ, ಇವರು ಕಾಲವನ್ನು ಹಾಳು ಮಾಡಿದ್ದು. ಬಾಗಿಲು ತೆಗಿತೀರಲ್ವ? ಬಾಗಿಲು ತೆಗಿತೀರಲ್ವ? ಹೋಗು ಪುಣ್ಯಾತ್ಮ. ತೆಗಿತೀರಲ್ವ? ತೊಂದರೆ ಕೊಡ್ಬೇಡಿ, ಹೋಗಿ. ಬಂದವರಿಗೆ ನಾಚಿಕೆ ಆಗಬೇಕು. ನಮಗೆಂತದಕ್ಕೆ ನಾಚಿಕೆ? ವಿದ್ಯೆ ಕೊಡ್ಬೇಕು, ಬುದ್ಧಿ ಕೊಡ್ಬೇಕು, ಊಟ ಕೊಡ್ಬೇಕು. ಬೇಡುತ್ತಾ ಬಂದ ಹುಡುಗ ಬಂದು ನನ್ನ ಅಂತಪುರವರೆಗೆ ಬಂದಲ್ಲ. ನಾ ಬರುವಾಗ ಎಂತದ ಹೇಳಿದ್ದು? ನಿಮ್ಮಲ್ಲಿದ್ದದನ್ನು ಪಡಿಲಿಕ್ಕೆ ಬಂದದ್ದು. ಯಾವುದು ಇದು? ನಿಮ್ಮಲ್ಲಿದ್ದದಲ್ವಾ? ಇನ್ನು ಹೊರಟು ಬಂದವರಿಗೆ ಅರ್ಥ ಆಗದೆ ಹೋಯ್ತಲ್ಲ. ಅದಿರ ನೀವು ಹೋಗುವಾಗ ಎಂತದ್ದು ಹೇಳಿದಿವರ? ನನ್ನಲ್ಲಿದ್ದದ್ದು ಜ್ಞಾನ ಭಂಡಾರ ಅಂತ ನಾನು ಭಾವಿಸಿ. ಒಂದು ರೀತಿಯಲ್ಲಿ ಇದು ಜ್ಞಾನವಲ್ವ? ನಿಮ್ಮ ಸಂಪಾದನೆ ಅಲ್ವಾ? ನಿಮ್ಮ ಸಂಪಾದನೆ ಜ್ಞಾನ. ಇದು ನನ್ನ ಜ್ಞಾನ. ಅದೇ ನಿಮ್ಮ ಸಂಪಾದನೆಯನ್ನು ಪಡಿಲಿಕ್ಕೆ ಬಂದದ್ದು ನಾನು ಅಂತ. ಹೌದು,
ದುರ್ಜನಂ ಪ್ರಥಮಂ ವಂದಿ ಅಂತ ಹೇಳಿ ಗುರುಗಳೇ ವಂದಿಸಿದ್ದೇನೆ. ಎಷ್ಟು ಪಕ್ಕ ಸಿದ್ಧರಾಗಿದೆ ನೋಡಿ. ಈಗ ನೀನು ದುರ್ಜನ ಅಂತ ಹೇಳುದಾ? ಅಲ್ಲ, ಗುರುಗಳಿಗೆ ವಂದಿಸಬೇಕಲ್ಲ. ಪ್ರಥಮವಾಗಿ ಬರುವಾಗ ಗುರು ಪರಬ್ರಹ್ಮ ಅಂತ ಹೇಳಿದ ವಾಕ್ಯ ಈಗ ಎಲ್ಲಿ ಹೋಯ್ತು? ಉಂಟು. ಹೌದು, ಉಂಟು. ಒಂದು ಶಾಸ್ತ್ರದ ಮಾತು ಗೊತ್ತುಂಟ? ಏನು? ಮಾತೃವತ್ ಪರದಾರೇಶು ಪರದ್ರವ್ಯೇಶು ರೋಷವತ್. ಆತ್ಮವತ್ ಸರ್ವಭೂತ. ಎಲ್ಲವನ್ನು ನಮ್ಮವರಾಗಿ ಕಾಡು, ನಾನಾಗಿ ಆತ್ಮವತ್ ಸರ್ವಭೂತ. ಪರವಧುವನ್ನು ತಾಯಿಯನ್ನು ತಿಳಿ ಪರರ ಸಂಪತ್ತನ್ನು ಮಣ್ಣಿನ ಹೆಂಟೆ ಎಂದು ಭಾವಿಸು. ಅದು ಈಗ ನನ್ನ ಹೆಂಡತಿ ಪರವಧು ಹೌದಲ್ವ? ಆಗ ನಿಮ್ಮವದು, ಈಗ ನಮ್ಮವದು. ಈಗ ನೀವು ಪರವಧು, ಮಾತೃವತ್ ಪರದಾ ರಾಣಿ, ಇವಳು ನನ್ನ ರಾಣಿ. ನೀವು ಹೇಳಿ. ಶಶಾಂಕ, ಇಂಥವನಿಗೆ ಯಾವ ಗುರು ಆದ್ರೂ ಪಾಠ ಮಾಡಿದ್ರೆ ಉಂಟಲ್ಲ, ಅವರಿಗೆ ಪಡಿಬೇಕಾ ಗುರುವಿಗೆ? ನಾನು ಪಾಠ ಮಾಡದೆ ಮಾತಾಡುದು. ನೀವು ಹೋಗುವಾಗ ಎಂತದ್ದು ಹೇಳಿದ್ದು? ಏನು? ಪಡೆದು ಕಂದನ ಎಂತದ್ದು? ಅಲ್ಲ, ನೀವಳದ್ದೆ ಹಡೆದ ಕಂದನಂತ ಕಾಣು. ಇನ್ನು ಹಡಿಲಿಕ್ಕೆ ಮಾತ್ರ ಬಾಕಿ. ಅಷ್ಟು ಆಗಿದಲ್ಲ. ಏನು ಮಾಡಿ ಏನು ಮಾಡಿ ಎಂತ ಬಾರೆ ಅವರನ್ನು ಬಿಟ್ಟು ಇಲ್ಲಿವ. ಚಂದ್ರ, ನನ್ನ ಸಿಟ್ಟುವರಿಸಬೇಡ, ನನ್ನನ್ನು ಸಿಟ್ಟುವರಿಸಬೇಡ. ಮುಂದೆ ಬಾ. ಓಯ್ ಗುರುಗಳೇ, ಯಾರ ಹೆಂಡತಿಯನ್ನು ಕರೆಯುವುದು ನೀವು? ನನ್ನ ಹೆಂಡತಿ ಅದು ಮೊದಲು. ಈಗ ಮೊದಲು ಮತ್ತೆ ಮತ್ತೆ ಅಂತ ಉಂಟಾ? ಉಂಟಲ್ಲ. ಎಲ್ಲುಂಟು? ಪೂರ್ವ ಉತ್ತರ ಎಲ್ಲ ಇಲ್ವಾ? ಅದು ಪೂರ್ವ ಉತ್ತರ ದಿಕ್ಕುಂಟು. ಇದರಲ್ಲೇ ಬಾಲಿಲ್ಲ, ಗೊತ್ತಾಯ್ತಲ್ಲ. ಇವಳಿಗೆ ನಾನೇ ಗಂಡ, ಅವಳಿಗೆ ನಾನೇ ಯಜಮಾನ. ನೀವು ಮೊದಲ ಗಂಡ. ನಿಮಗೆ ಬಿಡುವಿಲ್ಲ ಗುರುಗಳೇ. ಆಗಾಗ ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕುಂಟು. ಎಲ್ಲ ತಿರುಗಾಟ ಮುಗಿಸಿ ಬನ್ನಿ, ನಾವು ಸುಧಾರಿಸಿಕೊಳ್ತೇವೆ. ನೀವು ಬಂದದ್ದು ಸ್ವಲ್ಪ ಬೇಗ ಆಯ್ತೇನು? ನೀವು ಬೇಗ ಬಂದದ್ದು. ಇನ್ನು ಬೇಗ ಗಂಡ ಸಾಧವ ಹೆಂಡತಿಯನ್ನು ಮನೆಯಲ್ಲಿ ವಿಶ್ವಾಸ ಬಿಟ್ಟು ಹೋಗುದು ನನ್ನನ್ನು ಅಡಿ ಕಲಿಬೇಕು. ಪರಪುರುಷರು ಬರ್ತಾರೆ, ಚಂದದ ಮಾತಾಡ್ತಾರೆ, ಬಾಲೆ ಬೀಸುತ್ತಾರೆ. ಗುರುಗಳೇ, ಒಂದು ಮಾತು ಹೇಳ್ತೇನೆ. ನಾನೀಗ ಕಳುಹಿಸಿ ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಒಂದು ವೇಳೆ ತಾರೆ ನಿಮ್ಮ ಜೊತೆಯಲ್ಲಿ ಬರುವುದಿದ್ರೆ ಕರ್ಕೊಂಡೋಗಿ. ಅದು ನಮಗೆ ಮಾತ್ರ. ಯಾವುದು ಆ ಸುತ್ತು ಬಂದದಿಲ್ಲ. ಅದೆಂತದ್ದು? ನೀವು ಎಲ್ಲಿಯಾದ್ರೂ ಪಂಚಾಂಗ ಬಿಡಿಸಿ ಕವಡೆ ಹಾಕ್ಲಿಕ್ಕೆ ಆದಿತ್ತು. ಇದು ಮನೆ ಯಾರ್ದು? ಯಾರ್ದು? ಇದು ನಮ್ಮ ಮನೆ. ಹೌದಾ? ಸುತ್ತು ಬಂದದ್ದು ಯಾರು? ನೀವು. ನಾನು. ಅಲ್ಲ, ನಿನಗೆ ಚಂದ ಕಾಣಲಿಕ್ಕೆ ಬೇಕಾಗಿ ಸುತ್ತು ಬಂದದ್ದಲ್ಲ, ಗೊತ್ತಾಯ್ತಲ್ಲ? ನೀವು ಎಷ್ಟು ಸುತ್ತು ಬೇಕಾದ್ರೂ ಬನ್ನಿ, ನಿನ್ನಲ್ಲಿ ಮಾತಿಲ್ಲ. ನಮಗೆ ಸುತ್ತು ಬರ್ಬೇಕು ಅಂತ ಇಲ್ಲ. ಈಗ ನಮಗೊಬ್ಬ ಯಜಮಾನ ನೀವೇ ಹೇಳ್ತೀರಿ, ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದದ್ದು ಸುಮ್ಮನೆ ಅಂತ. ಇದೀಗ ನನ್ನ ಮನೆ, ನಮಗೊಬ್ಬ ಯಜಮಾನ ಅಂತ ಇದ್ದಾನೆ. ನಾನೀಗ ಎಲ್ಲಿಯಾದ್ರೂ ನಿನಗೆ ಶಾಪ ಕೊಟ್ಟೆ ಅಂತ ಇಟ್ಟುಕೊಳ್ಳುವ. ಒಳ್ಳೇದಾಯ್ತಲ್ಲ? ಶಾಪ ಕೊಟ್ರೆ ಒಳ್ಳೇದಾಯ್ತು. ನಮಗೆ ಕೂತು ಕೂತು ಸಾಕಾಗಿದೆ. ಹಾಗಲ್ಲ, ಗುರು ಶಾಪ ಹರ ಶಾಪವನ್ನು ಗುರು ತಣಿಸ್ತಾನೆ, ಗುರು ಶಾಪವನ್ನು ಹರ ಕೂಡ ತಣಿಸುವುದಿಲ್ಲ, ಗೊತ್ತುಂಟಲ್ಲ? ಆದ್ರಿಂದ ಹೇಳ್ತಿದ್ದೇನೆ, ನಾನು ಶಾಪ ಕೊಡುವುದಿಲ್ಲ. ನಮಗೊಬ್ಬ ಯಜಮಾನ ಇದ್ದಾನೆ. ಒಂದು ಸಲ ಆದ್ರೂ ಈ ತಾರೆ ನಿಮ್ಮ ಜೊತೆಲಿ ಹೀಗೆ ಕೂತಿದ್ದಾರ? ಅವರಿಗೆ ನಿಮ್ಮನ್ನು ಕಂಡಾಗ ಅಪ್ಪರನ್ನು ನೋಡಿದಾಗ ಆಗ್ತದೆ. ನಾವು ಹೇಗೆ ಕೂತಿದ್ದೇವೆ ಅಂತ ಆ ದೃಶ್ಯ ನೋಡ್ಲಿಕ್ಕೆ ನೀನು ಹುಟ್ಟಿದ್ದೆ ಮಗ. ಮತ್ತೆ ನೀವು ಈ ದೃಶ್ಯ ನೋಡುದು ಯಾಕೆ? ನೀವು ಯಾವುದನ್ನು ಕೊಡ್ಲಿಲ್ವೋ ಅದನ್ನು ಅವರಿಗೆ ಕೊಟ್ಟಿದ್ದೆ. ಕಾಮ ಅಂದ, ಮದ ಅಂದ, ರೂಪ ಅಂದ, ಗುರುದ್ರೋಹಿ. ಹೌದು, ಇಂತಹ ಪಾತಕ ಅಂತ ನೀನು ಮತ್ತೆ ಇವನು ನನ್ನ ಕಣ್ಣ ಮುಂದೆ ಇದ್ದಾಗ ನನಗೆ ರೋಷ ಹೆಚ್ಚುತ್ತಾ ಉಂಟು. ಗುರುಗಳೇ, ಸನ್ಯಾಸಕ್ಕಿಂತ ಉಪನ್ಯಾಸ ಒಳ್ಳೇದು. ಎಲ್ಲಿಯಾದ್ರೂ ಉಪನ್ಯಾಸ ಮಾಡಿ? ಇಲ್ಲಿ ಅಲ್ಲ, ನಾನು ಎಲ್ಲಿ ಮಾಡ್ಬೇಕಾ ಅಲ್ಲಿ ಗುರುಗಳು ಕೇಳಿದ ಮಗಲೇ ಬೇಡಿ ಮನಸ್ಸಿಗೆ ತಾಳಿ ಕರುಗುದಗಲೇನು ದೇವೋ, ಇಷ್ಟರವರೆಗೆ ಸುರಮ್ಯ ಸುರಭವನದ ಸುರಲೋಕದಲ್ಲಿ ಇದ್ದವರು ನೀವು ಸಭೆಯಲ್ಲಿ ರಾರಾಜಿಸುವಂತಹ ಈ ಸಭೆಗೆ
ತಿಲಕವಾಗಿದ್ದವರು ನೀವು ಬಂದವರೇ ರಕ್ತ ಖಚಿತವಾದಂತಹ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ನಿಮ್ಮ ಮುಖಾಲೋಕವನ್ನು ಮಾಡಿದರೆ ಏನೋ ಒಂದು ಚಿಂತೆ ನಿಮ್ಮ ಮನದೊಳಗೆ ಇದೆ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ. ಅದು ಏನೆಂದು ಹೇಳುವಿರ ನನ್ನಲ್ಲಿ? ಅಗ್ನಿಪುತ್ರ ಚಂದ್ರ ನಮ್ಮ ಮನೆಗೆ ಬಂದು. ಹೌದಾ ಗುರುದೇವ? ವಿದ್ಯಾರ್ಥಿಯಾಗಿ ಬಂದಿದ್ದೇನೆ, ವಿದ್ಯೆ ಹೇಳಿಕೊಡ್ಬೇಕು ಗುರುಗಳು ಅಂತ ಕೇಳಿಕೊಂಡು ಅಷ್ಟು ಅಂತ ಆಶ್ರಯ ಕೊಟ್ಟೆ. ಹೌದು, ವರುಣನ ಯಾಗಕ್ಕೆ ನಾನು ಹೋಗಿ ಬರುವಾಗ ನನ್ನ ಹೆಂಡತಿ ತಾರೆಯ ಜೊತೆಯಲ್ಲಿ ಅನುರಕ್ತರಾಗಿದ್ದಾರೆ. ಓ, ಏನು ಹೇಳಿದಿರಿ ಗುರುಗಳ ನೀವು? ಅವರ ಬೆಸುಗೆಯನ್ನು ಬಿಡಿಸುವ ಸರ್ವ ಪ್ರಯತ್ನವೂ ನನ್ನದು ವ್ಯರ್ಥವಾಯಿತು. ನಿನ್ನಲ್ಲಿ ದೂರು ಕೊಡುವುದಕ್ಕಾಗಿ ಬಂದಿದ್ದೇನೆ. ನನ್ನ ಹೆಂಡತಿಯನ್ನು ಅವನ ಕೈಯಲ್ಲಿ ಬಿಡಿಸಿಕೊಂಡು ನಿಮ್ಮ ಚಿಂತೆಯನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಆ ಚಂದ್ರನನ್ನು ಹೆಡಮುರಿ ಕಟ್ಟಿ ಅವನ ಕೈಯನ್ನು ಕಟ್ಟಿ ನಿಮ್ಮ ಪಾದದೊಳಗೆ ಮುಖ ತಿರುಗಿಸು. ನಿಮ್ಮ ಬಾಯಲ್ಲಿ ಈ ಮಾತು ಆಡಬಾರದು. ಯಾವುದು ಒಳ್ಳೆಯದು ಅದಕ್ಕೆ ಆಶ್ರಯ ಕೊಡಬೇಕು, ಗೊತ್ತಾಯ್ತಲ್ಲ? ನನ್ನ ಹೆಂಡತಿಯನ್ನು ಚಂದ್ರ ಅಪೇಕ್ಷೆ ಮಾಡಿದ ಇಟ್ಟುಕೊಂಡಿದ್ದಾನೆ ಎಂಬ ಕಾರಣಕ್ಕೆ ಬೇಕಾಗಿ ನಾನು ಇಂದ್ರ ದೂರು ಕೊಟ್ಟಾಗ ನೀನು ಅವರ ಪಕ್ಷ ವಹಿಸಿಕೊಂಡು ನಮ್ಮನ್ನು ವಿರೋಧ ಸ್ಥಾನದಲ್ಲಿ ನಿಲ್ಲಿಸಿ ನೀನು ಬಂದಿದ್ದಲ್ಲ. ಏನು ನನ್ನ ವಿಷಯ ನಿನಗೆ ಗೊತ್ತಿಲ್ಲ? ಏನು ಮೊದಲು ದಿನ ಗೊತ್ತುಂಟು ನನಗೆ, ಈಗಲ್ಲ. ಅಸುರ ಗುರು ಎಂಬಂತ ಖ್ಯಾತಿಯನ್ನು ಹೊಂದಿದಂತ ನಿನಗೆ ನಾನು ಎಷ್ಟಕ್ಕೂ ಸಾಕು. ಸಾರಿ ಹೇಳ್ತಾ ಇದ್ದೇನೆ. ಆ ಈ ಚಂದ್ರವನ್ನು ಕರೆ ನನ್ನ ಹೆಂಡತಿಯನ್ನು ಕೊಡುವ ಹಾಗೆ ಹೇಳು, ಇಲ್ಲದ್ರೆ ನಿನಗೆ ನಿನ್ನ ತಲೆಗೆ ಬರೀತೇನೆ. ಅಯ್ಯೋ ನಾಚಿಕೆಟ್ಟವರೇ, ತಲೆಯನ್ನು ತಿರುಗಿಸಿಕೊಂಡು ಆ ಕಡೆ ಈ ಕಡೆ ನೋಡುತ್ತಾ ನನ್ನ ಮನಸ್ಸಿಗೆ ನೆಮ್ಮದಿ ಎಂಬುದು ಇಲ್ಲವಲ್ಲ? ಅಯ್ಯೋ, ನೀವು ಯಾರ ಗುರುಗಳು? ಅವನಿಗೆ ಆಶ್ರಯ ಕೊಟ್ಟರೆ ತಪ್ಪಾಯ್ತು. ಯಾರು? ನಾನು. ನೀವು ಚಂದ್ರನ್ ವಿದ್ಯಾರ್ಥಿಯಾಗಿ ಬಂದು ಸ್ವಲ್ಪ ಯೋಚಿಸಬೇಕಿತ್ತು ಮೊದಲೇ.
ಗೊತ್ತಾಗಲ್ಲ. ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ನಿಮಗೆ ಗೊತ್ತಾಗಲಿ. ತಂತ್ರ ತಂತ್ರ ಅಂತ ಹೇಳಿದ್ರೆ ಸ್ವಲ್ಪ ಮಾತಾಡಿದ್ದೀನಿ. ಹೌದಾ? ವಿದ್ಯೆಯನ್ನು ಕಲಿಸಿದ್ರಿ, ಎಲ್ಲ ವಿದ್ಯೆ ಕಲಿತುಕೊಂಡು ಸಂಪೂರ್ಣ ಕಲಿತುಕೊಂಡಿದ್ದ. ಈಗ ನನಗೆ ಅವ ಗುರು ಆಗಿದೆ. ಹೌದಾ? ಓ ಸ್ವಾಮಿ, ನೀವು ದೇವಗುರುಗಳು. ಹೌದು. ನೀವು ಆಚೆಗೆ ಅಯ್ಯೋ, ನಾನು ಮತ್ತಷ್ಟು ಕೆರಳಿಸಬೇಡಿ, ಸಿಟ್ಟು ನನಗೆ ಲಕ್ಕು ಬರ್ತದೆ. ನಿಮ್ಮ ಅವಸ್ಥೆ ನೋಡಿ. ಹೆಂಡತಿಯರು ಇನ್ನೊಬ್ಬರ ಜೊತೆಲಿ ಬಿಟ್ಟಿದ್ದೀರಿ. ನಿಮ್ಮ ಹೆಂಡತಿಯರು ನಿಮಗೆ ರಕ್ಷಿಸುವುದಕ್ಕೆ ಅಸಾಧ್ಯವಾಗಿ ಹೋದ್ರೆ ಮತ್ತೆ ನಿಮ್ಮ ಹೆಂಡತಿಯ ನನ್ನದು ತಪ್ಪು ಹೇಳಿಬೇಕು. ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ನಾನು ತಿರುಗಾಟ ಹೋದಲ್ಲ, ಅದೇ ಅದಕ್ಕೆ ಹೇಳು ತಿರುಗಾಟ ಮಾಡಬಾರ್ದು ಅಂತ. ಬಿಟ್ಟು ತಿರುಗಾಟ ಮಾಡಬಾರ್ದು. ಈಗ ಬಿಡಿಸಿಕೊಡ್ತೀರಾ ಇಲ್ವ? ಬಿಡಿಸಲಿಕ್ಕೆ ಹೇಳ್ತೀರಾ ಇಲ್ವ? ಗುರುಗಳ ಘರ್ಷಣೆ ಗುರುಗಳಿವರಿವರಿ ದುರವ ಮಾಡುವಿರಿ ಸುರರ ಸುರರಿಗೆ ಆಚಾರ್ಯರಾಗಿರಿ ಸುರರ ಸುರರಿಗೆ ಆಚಾರ್ಯರಾಗಿರಿ ಉರಿಯುವುದು ಕಲದ ನವನಿಗೆ ಕರೆಗಿರಿಯುವುದೇ ಗುರುಗಳಿವರು ಮತ್ತೊಬ್ಬ ಅಸುರ ಗುರು. ಈ ಗುರುಗಳು ಇಬ್ಬರು ಸೇರಿಕೊಂಡು ಮಂತ್ರದಂಡಕ್ಕೆ ನೀವು ಈಗ ಕೆಲಸವನ್ನು ಕೊಟ್ಟು ಈಗ ಲೋಕವನ್ನೇ ಸುಡುವುದಕ್ಕೆ ಮುಂದಾಗಿದ್ದೀರಲ್ಲ. ನೀವು ಸುಡುವಿರಪ್ಪ, ಕಷ್ಟ ಆಗುವುದು ನಷ್ಟ ಆಗುವುದು ನನಗೆ. ನಾನು ಸೃಷ್ಟಿಕರ್ತ, ಸೃಷ್ಟಿ ಮಾಡಿ ಅದಕ್ಕಾಗಿ ಇದೆಲ್ಲ ಮುಳುಗಿ ಹೋಗಿ ಇಲ್ಲ. ನಾನು ಬ್ರಹ್ಮದೇವ, ನನ್ನ ಮೇಲೆ ಒಂದಿಷ್ಟು ಗೌರವ ಭಕ್ತಿ ಉಂಟು ಅಂತ ನೀವು ಕೈಗೊಂಡಂತಹ ಕಾರ್ಯದಿಂದ ಹಿಂಪಡೆಯಬೇಕೀಗ. ನಿಮ್ಮ ಮಂತ್ರದಂಡವನ್ನು ಇಬ್ಬರು ಹಿಂಪಡೆಯಿರಿ. ನೀವೇ ಬಂದು ಹೇಳಿದ ಮೇಲೆ ನಾನು ಹಿಂಪಡ್ತೀನಿ. ಸರಿ, ನೀವು ಸರಿ ಆಯ್ತು, ಜಗಳ ನಿಲ್ಲಿಸಿದ್ದೀರಿ ಅಲ್ವಾ? ಈಗ 10 ಮಂದಿ ಇದ್ದಲ್ಲಿ ಸಮಸ್ಯೆ ಉದ್ಭವಿಸುವುದು ಸಹಜ. ಸಮಸ್ಯೆಯನ್ನು ಮತ್ತಷ್ಟು ಜಟಿಲ ಮಾಡ್ತಾ ಹೋಗುವುದಲ್ಲ, ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡುಕೊಳ್ಬೇಕು. ಈಗ ಸಮಸ್ಯೆ ಏನು ನಿಮ್ಮದು? ಹೇಳ್ಬೇಡಿ ನಾಚಿಕೆ. ಅವರ ಮುಂದೆ ನಾವು ಮಾತುಕತೆ ಮಾಡೋದು ಅದೇನು ಹೌದಲ್ಲ, ನಮಗೆ ಮರ್ಯಾದೆ. ಈಗ ಎಲ್ಲ ಹೋಗಿ ಆಗಿದೆ. ಶುಕ್ರಾಚಾರ್ಯ, ಮರ್ಯಾದೆ ಹೋದರೆ ಪಡ್ಕೊಳ್ಳುವುದಕ್ಕೂ ನಮಗೆ ಗೊತ್ತುಂಟು. ನಾವು ಸಾಧಕರಲ್ಲ, ಒಮ್ಮೆ ಕಳೆದುದನ್ನು ಮತ್ತೆ ಪುನಃ ಕೂಡಿಸಿಕೊಳ್ಬೇಕು. ಗೊತ್ತಾಯ್ತಲ್ಲ? ಹಾಗಾದ್ರೆ ಸಂಪಾದಿಸಿಕೊಳ್ಬೇಕು. ಸರಿ, ಈಗ ನೀವು ಚಂದ್ರನ ಪಕ್ಷಪಾತಿಯಾಗಿ ಬಂದದ್ದು ಕಾಣ್ತದೆ. ನಾನು ಬ್ರಹ್ಮನಾದ್ರಿಂದ ಎಲ್ಲಾ ವೃತ್ತಾಂತವನ್ನು ಇಲ್ಲಿ ಅದನ್ನು ನೋಡಿಯೇ ಬಂದು, ಯಾಕಂದ್ರೆ ನನಗೆ ಕೊರಳಿಗೆ ಬಂದಿದೆ. ಈಗ ಸಮಸ್ಯೆ ಈಗ ಕೊರಳಿಗೆ ಬಂದು ನನಗೆ ಗೊತ್ತಾಯ್ತಲ್ಲ, ಪರಿಹಾರ ಆಗ್ಬೇಕು. ಸುರಗುರು ಇದ್ದಾರೆ, ಆ ಸುರಗುರು ಇರಬಾರ್ದು. ಕಳಿಸಿಟ್ಟ ಮಾತಿನಂತೆ ನೀವು ಬೇಕಾದಷ್ಟು ದುಡಿದಿದ್ದೀರಿ. ಇನ್ನು ಎಷ್ಟು ಎಷ್ಟು ದುಡಿದ್ರು ನಿಮ್ಮ ಶಿಷ್ಯರು ಈ ಜನ್ಮದಲ್ಲಿ ಉದ್ಧಾರ ಆಗ್ಲಿಕ್ಕೆ ಗೊತ್ತಾಯ್ತಲ್ಲ. ನೀವು ಆದಷ್ಟು ಬೇಗ ವಿಷಯ ಈಗ ಏನು ದಂಡ ಇಳಿಸಿದ ಮೇಲೆ ಪುನಃ ಎತ್ತಿದ್ದಾರೆ. ದಂಡ ಎತ್ತಲಿಕ್ಕೆ ಉಂಟ ಕೆಳಗಡೆಯಲ್ಲಿ ಬೃಹಸ್ಪತಿ ಆಚಾರ್ಯ, ಏನು ವಿಷಯ? ಏನು ನಿಮ್ಗೆ ವಿಷಯ? ಈಗ ನಿಮಗೆ ವಿಷಯ ಗೊತ್ತಿಲ್ಲ. ನನಗೆ ಬಹಳಷ್ಟು ಗೊತ್ತಿರ್ತದೆ, ಆದ್ರೆ ನೀವು ಈಗ ಸ್ಪಷ್ಟಪಡಿಸಬೇಕು. ಅತ್ರಿ ಪುತ್ರ, ಹೌದು, ಚಂದ್ರ. ಸರಿ, ಮನೆಗೆ ಬಂದ ವಿದ್ಯಾರ್ಥಿ ಆಗಿ ನಿಮ್ಮನ್ನು ನಾನು ಸೇವಿಸ್ತೇನೆ, ನನಗೆ ಆಶ್ರಯ ಕೊಡ್ಬೇಕು ಅಂತ ಹೇಳಿ. ಒಂದು ವಿದ್ಯಾರ್ಥಿಯಾಗಿ ಬರುವವನಿಗೆ ನಾವು ಇದ್ದದನ್ನು ಇಲ್ಲ ಅಂತ ಹೇಳುವ ಗುಣವುಳ್ಳ ಗುರುವ ನಾನು. ಮತ್ತೆ ಸುಲಭದಲ್ಲಿ ಒಬ್ಬ ಗುರು ಅಂತ ಒಪ್ಪಿಕೊಳ್ತಾನೆ ಅಂತಂದ್ರೆ ಗುರುಗಳಿಗೆ ಸುಲಭ ಆಯ್ತಲ್ಲ, ಗುರುಗಳ ಪ್ರತಿಷ್ಠೆ ಮತ್ತು ಹೆಚ್ಚುತ್ತದಲ್ಲ. ಆಗಲ್ಲ ಆಗಲ್ಲ, ಅವಾಗ ಕೇಳಿಕೊಂಡು ಬಂದದ್ದು. ಸರಿ, ನಿಮ್ಮಲ್ಲಿ ಇದ್ದದನ್ನು ಪಡಿಲಿಕ್ಕೆ ಬಂದಿದ್ದು. ಸರಿಯಪ್ಪ, ಅದು ಸರಿ ಕೇಳಿ ಬ್ರಹ್ಮದೇವರೇ, ನಿಮ್ಮಲ್ಲಿ ಇದ್ದದನ್ನು ಪಡಿಲಿಕ್ಕೆ ಬಂದದ್ದು. ನಿಮ್ಮಲ್ಲಿ ಇದ್ದವರು ಪಡೆಯಲಿಕ್ಕೆ ಬಂದದ್ದು. ಎಂತದ್ದು ಜ್ಞಾನ. ಸರಿ ಆಯ್ತಂತ ಹೇಳಿದ್ರೆ ಆಶ್ರಯ ಕೊಟ್ಟ ಯಾಗ ಮುಗಿಸಿ ಮರು ದಿವಸವೇ ಮನೆ ಬಿಟ್ಟು ಹೋಗಿದ್ದೆ. ಯಾಗ ಮುಗಿಸಿ ಬರುವಾಗ ಕುಚು 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 ಕೇಳ್ತಾರೆ ಒಳಗೆ. ನನ್ನ ಹೆಂಡತಿ ಮಾತ್ರ ಇರಬೇಕಾದ ಜಾಗದಲ್ಲಿ ಒಂದು ಗಂಟಿನ ಸ್ವರವು ಕೇಳ್ತಾರೆ. ಬಾಗಿಲು ತೆಗೆಯುವುದಿಲ್ಲ, ನನಗೆ ಎದುರುತ್ತರವೇ ಕೊಡ್ತಾ ಇದ್ದಾರೆ. ಸಿಟ್ಟು ಬಂತು, ಮನೆ ನನ್ನದು, ಬಾಗಿಲು ನನ್ನದು, ಮುರಿದು. ಸರಿ ಹೋಗ್ಲಿ, ಇನ್ನು ಜೋಡಿಸಬಹುದು. ವಿಶ್ವಕರ್ಮರು ಹೇಗೂ ಇದ್ದಾರೆ. ಅದಲ್ಲ, ವಿಶ್ವಕರ್ಮರಿದ್ದಾರೆ, ಅವರು ಸುಲಭವಾಗಿ ಮಾಡಿಕೊಟ್ಟರು. ಇವರೊಳಗಾದಂತ ಈ ಜೊತೆಯನ್ನು ಬಿಡಿಸುವುದೇ ಜೊತೆ ಆಗಿದ್ದಾರೆ ಇವರು. ಪ್ರತ್ಯಕ್ಷ ಕಂಡಿದ್ದೇನೆ ನಾನು. ನಿನ್ನ ಹೆಂಡತಿ ಮತ್ತೆ ಚಂದ್ರ. ಇದಕ್ಕೇನು ಹೇಳ್ತೀರಿ ನೀವು? ಇದಕ್ಕೇನು ಹೇಳ್ತೀರಿ?
ಹೇಳಲಿಕ್ಕೆ ಎಂತದಿಲ್ಲ. ಬರೆದವರು ಹಾಗೆ ಬರೆದಾಗ ಮತ್ತೆಂತದ್ದು ಮಾಡುದು, ಬ್ರಹ್ಮದೇವರು ಬರೆದದ್ದು. ಓ ಸ್ವಾಮಿ, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ನೀವು ಬರ್ದಂತ ಈ ಕಥೆಯನ್ನು. ಹೌದಾ? ಕಥೆ ಬರ್ತದಲ್ಲ, ತಾರೆಯನ್ನು ಚಂದ್ರ ವರಿಸಲಿ ಇಟ್ಟುಕೊಳ್ಳಲಿ ಅಂತ ನೀವು ಬರ್ತದ. ಹುಟ್ಟಿಸಿದ ಜೀವಿಗಳ ಪ್ರತಿಯೊಬ್ಬರ ಹಣೆಯಲ್ಲಿಯೂ ನಾನು ಬರೆಯಲೇಬೇಕಾದ ಸ್ವರ್ಗದ್ದು ಸೃಷ್ಟಿಯಿಂದ ಸಾಯುವವರೆಗೆ ಹೀಗೆ ನೀವು ಬದುಕತಕ್ಕದ್ದು ಎಂಬುದಾಗಿ ಬರೆದಿರ್ತೇನೆ. ಈಗ ನನಗೆ ಹೆಂಡತಿ ಬ್ರಹ್ಮದೇವರೇ ಕರ್ಕೊಂಡು ಹೋಗ್ಲಿ, ಈಗ ಬರುವುದಿದ್ರೆ ಕರ್ಕೊಂಡು ಹೋಗ್ಲಿ, ನಮ್ಮ ಆಕ್ಷೇಪ ಏನಿಲ್ಲ ಅಂತ. ಆಗ ಅವಳು ಹಾಗೆಲ್ಲ ಬಂದಳ. ಆದ್ರೆ ಒಂದು ಏನು, ಈಗ ಅವರನ್ನು ಕರ್ಕೊಂಡು ಹೋಗಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಅವಳೀಗ ಗರ್ಭವತಿಯಾಗಿದ್ದಾಳೆ. ನಾನು ಕೇಳಲಾರೆ, ಕೇಳಿ ಮಾತನ್ನು ಸಹಿಸಲ್ಲ. ನೀವು ಕೇಳಬೇಕು ಅಂತ ಇಲ್ಲ, ನಾನು ಹೇಳುದಿಲ್ಲ. ಆಗುವುದಾಗಿದೆ. ನಾನು ಹೇಳುದು ಬ್ರಹ್ಮದೇವರೇ. ತಾರೆ ಈಗ ನನ್ನ ಹೆಂಡತಿಯಾಗಿ ನನ್ನಿಂದಲಾಗಿ ಅದನ್ನೇ ಹೇಳ್ತಾರಲ್ಲ. ಅಂತೂ ಗರ್ಭಿಣಿ ಆದುದು ಹೌದಲ್ಲ. ಅವ ಹೇಳಿದ್ ನಾನು ನೋಡಿ, ಗರ್ಭಿಣಿಯನ್ನು ಅವ ಬಿಟ್ಟು ಕೊಟ್ಟು ನೀವು ಸ್ವೀಕರಿಸ್ತೀರಾ? ಈಗ ನೀವು ಬ್ರಹ್ಮದೇವರು ಪಂಚಾಯತಿಗೆ ಬಂದದಲ್ಲ. ಹಾಗಾಗಿ ತಾರೆ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಅಪ್ಪ ನಾನು. ವ್ಯವಹಾರ ಮಾಡಿದ ಮೇಲೆ ತಲೆಗೆ ಕೈ ಹಾಕಿ ಮಾತಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಈಗ ನೀವು ಮನೆಯಲ್ಲಿ ಇರಲಿಲ್ಲ, ಇವರಿಬ್ಬರು ಜೊತೆಯಾಗಿದ್ದುದನ್ನು ನೀವು ಕಂಡಿದ್ದೀರಿ. ಕಂಡನಂತೆ ಕಾಡು ಅಂತ ಅವರಿಗೆ ನಾನು ಹೇಗೆ ನಿಮ್ಮ ಹೆಂಡತಿ ಗರ್ಭಿಣಿ ಆಗಿದ್ದಾಳೆ. ಅವ ಹೇಳ್ತಾನೆ ಅವರು ಮನೆಯಲ್ಲಿ ಇರ್ಲಿಲ್ಲ, ಅದು ನನ್ನದು ಅಂತ ಚಂದ್ರ ಹೇಳ್ತಾನೆ. ನೀವು ಮನೆಯಲ್ಲಿ ಇರ್ಲಿಲ್ಲ, ನೀವು ಬಂದ ಮೇಲೆ ಅವಳು ಗರ್ಭವತಿಯಾಗಿದ್ದಾಳೆ, ಹಾಗಾಗಿ ಆ ಮಗು ನನ್ನದು ಅಂತ. ಇದನ್ನು ನಾನು ಯಾವ ಸಾಕ್ಷ್ಯಾಧಾರವೂ ಇಲ್ಲದೆ ಒಪ್ಪಿಕೊಳ್ಳಲೇ. ಈಗ ಅವರಿಗೆ ನಿಮಗೆ ಕೋಪ ಬಂದದ್ದು ಯಾಕೆ? ಬ್ರಹ್ಮದೇವರು ಆಗುದಿಲ್ಲ, ಬಟ್ಟಲೆ ಯಾರ್ದು? ಎಂತದಾಗುದಿಲ್ಲ, ಬಟ್ಟಲೆ ಯಾರ್ದು? ಎಂತದಾಗುದಿಲ್ಲ. ನೀನು ಆ ಮಗುವಿಗೆ ಅಪ್ಪನಾಗುವುದಿಲ್ಲ. ಅದಕ್ಕೆ ಅಪ್ಪ ನಾನು ಬಟ್ಟಲೆ ಯಾರ್ದು? ಬ್ರಹ್ಮದೇವರೇ, ಬಟ್ಟಲೆ ಯಾರ್ದು? ಬ್ರಹ್ಮದೇವರೇ, ಅವಳು ವರುಣಲೋಕಕ್ಕೆ ಹೋಗಿ ಕೆಲವು ಸಮಯ ಆಯ್ತು, ಆಗ ಗರ್ಭವತಿ ಆದದ್ದು. ಹಾಗಿದ್ರೆ ಅಪ್ಪ ನಾನು ಅವಳು. ಓ ಬ್ರಹ್ಮದೇವರು, ಗದ್ದೆ ಇರ್ತದೆ, ಒಬ್ಬ ವ್ಯವಸಾಯ ಮಾಡ್ತಾನೆ, ಆದ್ರೆ ಅದಕ್ಕೆ ಸಲ್ಬೇಕಾದ್ದು ಗದ್ದೆ ಯಜಮಾನನಿಗ, ವ್ಯವಸಾಯ ಮಾಡಿದವನಿಗೆ. ವ್ಯವಸಾಯ ಮಾಡಿದವರಿಗೆ ಅದು ಇತ್ಯರ್ಥ ಹೇಳ್ತೇನೆ ನಾನು. ಅದಕ್ಕೆ ಕಟ್ಟ ಕಡೆಗೆ ಒಂದು ತೀರ್ಮಾನಕ್ಕೆ ಬರೋಣ. ಆದ್ರೆ ನಾನು ಅಪ್ಪ ಅಂತ ನನ್ನ ಹೆಂಡತಿ ಅವಳು, ನನ್ನ ಮಗು ಅದು. ಮಧ್ಯಸ್ಥಿಕೆಗೆ ನಾನು ಬಂದ ನಂತರ ಬ್ರಹ್ಮದೇವ ಎನ್ನುವಂತ ಒಂದು ಗೌರವ ಉಂಟು ನನಗೆ ಉಂಟು. ನಾನು ಕೊಡುವ ತೀರ್ಪಿಗೆ ನೀವು ಬದ್ಧರಾಗಿರೋ. ಖಂಡಿತ. ಆದ್ರಿಂದ ನಾನು ಅಂತ ಚರ್ಚೆ ಬೇಡ. ಆ ತಾರೆಯ ಗರ್ಭದೊಳಗಿರುವ ಮಗುವಿನೊಡನೆ ಕೇಳುವ. ಅದು ಒಳ್ಳೆ, ಅದು ಒಳ್ಳೆ, ಅದು ಒಳ್ಳೆ, ಅದು ಒಳ್ಳೆ. ಎಲ್ಲ ತಾರಾದೇವಿಯ ಗರ್ಭದಲ್ಲಿರುವಂತಹ ಮಗುವೇ, ನಿನ್ನ ಗರ್ಭದಲ್ಲಿ ಉತ್ಪತ್ತಿಗೆ ಕಾರಣರು ಚಂದ್ರನೋ ಅಥವಾ ಬೃಹಸ್ಪತಿಯೋ? ನನಗೆ ಅಪ್ಪ ಚಂದ್ರದೇವ. ನಿನ್ನ ದೃಷ್ಟಿ ಬಿಟ್ಟಿಗಳಿಗೆ ಮುಂದೆ ಲೋಕದಿ ಬಾಳದಿರಲೆಂದು ಗೊತ್ತಾಯ್ತಾ? ನನ್ನ ಅಪ್ಪ ಚಂದ್ರ ಅಂತ ಗರ್ಭದಲ್ಲಿ ಇಟ್ಟುಕೊಂಡು ಹೇಳ್ತಾರಲ್ಲ. ಹೌದು, ಆ ಮಗು ಯಾರು? ಅದು ಪಾತಕಿ ಅಲ್ಲ, ಯುವಕರ ಜೊತೆಯಲ್ಲಿ ಹೆಂಡತಿಯನ್ನು ಬಿಟ್ಟು ಹೋದ ನೀವು ಪಾತಕಿ. ಅಲ್ಲಲ್ಲ, ನಿನ್ನ ಪಾಪ ಅಲ್ಲಿ ಉಂಟು. ಪಾಪ ಅಲ್ಲ, ಪುಣ್ಯ ಅದು. ಆಯ್ತಲ್ಲ, ನೀನು ಈ ಪ್ರಪಂಚದ ಬೆಳಕನ್ನು ಕಂಡ ಅಕ್ಷರದಲ್ಲಿ ನಿನ್ನನ್ನು ಈ ಪ್ರಪಂಚಕ್ಕೆ ತಾಯಿ ಗರ್ಭದಿಂದ ಪ್ರಪಂಚಕ್ಕೆ ಪ್ರಥಮ ಬಾರಿಗೆ ಬಂದ ವ್ಯಕ್ತಿ ನಿನ್ನ ಮುಖ ದರ್ಶನ ಮಾಡಿದಾಗ ಅಂತವರಿಗೆ ದೋಷ. ಇರ್ಲಿ, ಏನೇ ಇರ್ಲಿ, ನನ್ನ ಕೈ ನೋವು ಪ್ರಾಣವಾದ್ರೂ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ. ನನ್ನ ಹೆಂಡತಿ ನನ್ನ ಮಗು. ಪ್ರಾಣ ಹೋಗುದಿಲ್ಲ ಅಂತ ಗೊತ್ತು. ಹೆಂಡತಿ ನಿಮ್ಮದೇ, ಯಾವುದು ಮಗು ನನ್ನದ್ದು. ಮಗು ಎಲ್ಲರೂ ನಿಮ್ಮ ಹಾಗೆ ನೋಡಿದ್ದೆ. ನಿಮ್ಮ ಹಾಗೆ ಎಂತೋ ಮಗುವನ್ನು ಪ್ರಸವಿಸಿ ತಂದಿದ್ದಾಳೆ.
ಮಗು ಅಂತಾದ ನಂತರ ಎಲ್ಲರೂ ಲೋಕದಲ್ಲಿ ಮಗು ಅಂತಲೇ ಕರೆಯುವುದಕ್ಕಾಗುತ್ತದ? ಮಗುವಿಗೆ ಒಂದು ಹೆಸರು ಬೇಡುವ. ನನ್ನ ಮಗುವಿಗೆ ಒಂದು ಹೆಸರಿಡಿ ಬ್ರಹ್ಮದೇವರೇ. ನನ್ನ ಮಗುವಿಗೆ ಒಂದು ಹೆಸರಿಡಿ. ಚಂದ್ರತಾರೆಯರ ಮಗುವಿಗೆ ಇನ್ನು ಮುಂದೆ ಬುಧ ಎನ್ನುವಂತ ನಾಮಕರಣ ಬುಧ. ಹೌದು. ಜನ್ಮಕ್ಕೆ ಬಂದ ವ್ಯಕ್ತಿ ಬುಧನ ಮುಖ ದರ್ಶನ ಮಾತ್ರ ಮಾಡಿದ ಮಾತ್ರಕ್ಕೆ ನಿಮಗೆ ದೋಷ. ಮತ್ತೆ ಹೇಳ್ತಿರೋದು ಯಾಕೆ ಗೊತ್ತುಂಟ? ಆದರೂ ಈ ಮಗುವಿನಿಂದ ಇನ್ನು ಮುಂದಕ್ಕೆ ಚಂದ್ರವಂಶ ಉದ್ಭವವಾಗುತ್ತದೆ. ಚಂದ್ರವಂಶದ ಮೂಲ ಪುರುಷ ಬುಧನಾಗುತ್ತಾನೆ. ಹೌದು, ಹಾಗೆ ಪ್ರಖ್ಯಾತವಾಗಿದೆ. ನನ್ನ ಮಗು ಚಂದ್ರವಂಶದ ಮೂಲ ಪುರುಷ ಇವನು ಬುಧ. ಬುಧ ಇವ ಮಗುವನ್ನು ಎತ್ತಿಕೊಂಡು ಹೋಗ್ತಿದ್ದಾರಲ್ಲ, ನನ್ನ ಹೆಂಡತಿಯನ್ನು ಹಾಳು ಮಾಡಿದ್ದಾರೆ. ನನ್ನ ಮಗುವಿಗೆ ಶಾಪ. ನನ್ನ ಕ್ಷೇತ್ರದಲ್ಲಿ ಸಂತಾನ ಪಡೆದಿದ್ದಾರೆ. ಆದ್ದರಿಂದ ಇವರಿಗೆ ಏನು ಆಚಾರ್ಯ? ಕ್ಷಯ ರೋಗ ಅಲ್ಲ, ಈ ಪೂರ್ತಿ ಕೆಟ್ಟದ ಕಾರಣ. ಈಗ ನನ್ನ ಕೈಗೆ ಹಲಸಿನ ಮೇಣ ಮೆತ್ತಿಕೊಂಡಿದ್ದೇನೆ ನಾನು. ಎಣ್ಣೆ ಹಾಕಿ ಸ್ವಲ್ಪ ಬಿಡಿಸಿ ಆದಷ್ಟು ಬೇಗ ಸ್ವಚ್ಛ ಮಾಡೋಣ ಅಂತಾದ್ರೆ ನೀನು ಮೈ ಮೇಲೆಲ್ಲ ಪುನಃ ಮೇಣವನ್ನು ಮೆತ್ತಿಸ್ತೀಯಲ್ಲ. ಹಾಗಾದ್ರೆ ಅವರಿಗೊಂದು ರೂಪದ ಮದ ಉಂಟು. ಕಂಡ ಹೆಂಗಳೆಯರನ್ನೆಲ್ಲ ಆ ರೂಪದಿಂದ ಆಕರ್ಷಣೆ ಮಾಡಿ ಅವರನ್ನು ಹಾಳು ಮಾಡಿ ಗಂಡನಿಂದ ಬೇರೆ ಮಾಡಿ ಹೀಗೆ ಸಂತಾನ ಮಾಡುವ ಸಂಬಂಧದ ಬುದ್ಧಿಯನ್ನು ಹೊಂದಿಕೊಂಡಿದ್ದಾನೆ. ಆದ್ರಿಂದ ಎರಡು ಕೈ ಸೇರಿದ ಚಪ್ಪಳೆ ಆಗ್ತದ. ನಿನಗೂ ನಿನ್ನ ಹೆಂಡತಿಗೂ ಸಮಸ್ಯೆ ಆಯಿತು, ಮಾನ ಮರ್ಯಾದೆ ಹೋಯ್ತು ಅಂತ ಲೋಕಕ್ಕೆ ಕೆಡುಕನ್ನು ಬಯಸುವವನು ಬೃಹಸ್ಪತಿ ಆಗ್ತಾನ, ಲೋಕದ ಗುರು. ಯಾವ ಮನೆಯಲ್ಲಿ ಹೀಗೆ ಆಗ್ತದ ಇಂಥದ್ದೇ ಶಾಪ ಬರ್ತದೆ. ಇನ್ನು ಅವರಿಗೆಲ್ಲ ಶಾಪದಿಂದ ಏನಾಯ್ತು ಗೊತ್ತಾ? ಚಂದ್ರನೆಂದರೆ ಏನು? ಓಷಧೀಶ. ಆತನ ತಂಪಾದ ಕಿರಣ ಈ ಪ್ರಪಂಚದಲ್ಲೆಲ್ಲ ಬಿದ್ದ ಕೂಡಲೇ, ಪ್ರಕೃತಿಯ ಮೇಲೆ ಬಿದ್ದಾಗ ಇಲ್ಲಿರುವಂತಹ ಮರ ಗಿಡ ಬಳ್ಳಿಗಳೆಲ್ಲವೂ ಔಷಧವಾಗುತ್ತವೆ. ಈ ಪ್ರಪಂಚದಲ್ಲಿರುವಂತಹ ಜೀವಿಗಳು ರೋಗಿಷ್ಠರಾದಾಗ ಈ ಪ್ರಕೃತಿಯಲ್ಲಿರುವಂತಹ ಗಿಡಮೂಲಿಕೆಗಳನ್ನು ಆಯ್ದು ತಂದು ಮದ್ದು ಮಾಡಿಕೊಂಡು ಆ ರೋಗದಿಂದ ವಾಸಿ ಮಾಡಿಕೊಳ್ಳುವುದಕ್ಕಾಗುತ್ತದೆ. ಹೀಗಿರುವಾಗ ಈ ಚಂದ್ರ ಇನ್ನು ಕ್ಷಯಿಸ್ತಾ ಹೋದ್ರೆ, ಇಲ್ಲಿರುವಂತಹ ಜೀವಿಗಳೆಲ್ಲ ರೋಗಿಷ್ಠರಾದ್ರೆ ಅವರಿಗೆ ಮದ್ದು ಎಲ್ಲಿಂದ? ಅವನಿಗೆ ಅಹಂಕಾರವಾದೆ, ನನ್ನಿಂದ ಪ್ರಪಂಚದಲ್ಲ ಉಪಕಾರವನ್ನು ಹೊಂದುತ್ತದೆ ಎಂಬ ಮದ ಅವನ ತಲೆಯಿಂದ ಅಡರಿದೆ. ಶಾಪ ಪಡೆದಿದ್ದಾರೆ. ಈಗ ಹೀಗೆ ಮಾಡೋಣ. ತಂಪಿಲ್ಲದಿದ್ರೆ ನಿಮಗೆ ಏನಾಗ್ತದೆ ಅಂತ ಗೊತ್ತಾಗುತ್ತದೆ. ಆಯ್ತಾ? ಹೌದು, ಈಗಲೇ ಗೊತ್ತಾಗಿದೆ. ಈ ಬಿಸಿ ಆದ ಕಾರಣ ಇಷ್ಟು ಹಾರಾಡುವುದು ಇಲ್ಲಿ. ನಾನಿಲ್ಲದೆ ಗೊತ್ತಾಗುತ್ತದೆ ನಿಮಗೆ. ಅದನ್ನು ಹೀಗೆ ಮಾಡೋಣ. ಲೋಕದ ಒಳಿತಿಗೆ ಬೇಕಾಗಿ 1 ಮಾಸ ಅಂದರೆ 30 ದಿನ. ಈ 30 ದಿನವನ್ನು 2 ವಿಭಾಗ ಮಾಡಿ 15 ದಿನ ಮಾಡೋಣ. 1ನೇ ದಿನದಿಂದ ಚಂದ್ರ ನಿಮ್ಮ ಶಾಪದಂತೆ ಕ್ಷಯಿಸುತ್ತಾ ಹೋಗುತ್ತಾನೆ. 15ನೇ ದಿನಕ್ಕಾಗುವಾಗ ಯಾರಿಗೂ ಕಾಣದಂತೆ ಪೂರ್ತಿಯಾಗಿ ಕ್ಷಯಿಸ್ತಾನೆ. ಹೌದು, ಅದಕ್ಕೆ ಅಮಾವಾಸ್ಯೆ ಎಂದಾಗಲಿ, ಅದು ಕೃಷ್ಣ ಪಕ್ಷವಾಗಲಿ 16ನೇ ದಿನದಿಂದ ವೃದ್ಧಿಸುತ್ತಾ ಹೋಗುತ್ತಾನೆ. 30ನೇ ದಿನಕ್ಕಾಗುವಾಗ ಪೂರ್ಣ ಕಳೆಯಿಂದ ಶೋಭಿಸ್ತಾನೆ. 16 ಕಳೆ. ಹೌದು, ಅದಕ್ಕೆ ಹುಣ್ಣಿಮೆ ಎಂಬುದಾಗಿ ಹೆಸರಾಗಲಿ, ಮಾತ್ರ ಅಲ್ಲ ಶುಕ್ಲ ಪಕ್ಷ ಎಂಬುದಾಗಲಿ. ಹೀಗೆ ಮಾಸದ 2 ಪಕ್ಷಗಳು, ಹಾಗೆಯೇ ಹುಣ್ಣಿಮೆ ಅಮಾವಾಸ್ಯೆ, ಕ್ಷಯ ವೃದ್ಧಿ, ಲೋಕಕ್ಕೂ ಒಳಿತಾಗುತ್ತದೆ, ನಿಮ್ಮ ಶಾಪಕ್ಕೂ ಒಂದು ದಾರಿಯಾಗುತ್ತದೆ. ನೀವು ಹೇಳಿದ ಮೇಲೆ ನನ್ನ 2 ಮಾತಿಲ್ಲ. ಸರಿ, ಮತ್ತೆ ಇನ್ನು ಮಗು ಈಗ ಯಾರಿಗೆ ಅಂತ ಒಂದು ಸಮಸ್ಯೆ ಉಂಟು. ನಾನು ಬಂದ ಕೆಲಸ ಆಯ್ತು, ನಿಮ್ಮಲ್ಲಿ ಇದ್ದದನ್ನು ಪಡೆದೆ. ಹೀಗೆ ಮಾಡೋಣ. ಈಗ ಮಾಲೀಕನಿಲ್ಲದಾಗ ಹೊಲ ಹಾಗೆ ಮರಿದಾಗಿರ್ತದೆ. ಬರ್ತಾನೆ, ಮಾಲೀಕನೇ ಆಗ್ಲಿಪ್ಪ, ಆದ್ರೂ ಬರ್ತಾನೆ, ಅಕ್ರಮವಾಗಿ ಅದನ್ನು ಹುತ್ತು ಬಿತ್ತು ಏನೋ ಅಲ್ಲಿ ಬೆಳೆ ಬೆಳೆಯಿಸ್ತಾನೆ. ಬೆಳೆ ಬೆಳೆಯುವುದಕ್ಕೆ ಕಷ್ಟಪಡುವುದಿಲ್ಲ ಏನಿದ್ರು. ಮಾಲೀಕನಿಗೆ ಬೆಳೆಯಲ್ಲೇಲ್ಲ ಅಧಿಕಾರ, ಇಲ್ಲಿ ಹೊಲದಲ್ಲಿ ಮಾತ್ರ. ಆದ್ದರಿಂದ ಈ ಚಂದ್ರ ಬಂದು ಉತ್ತು ಬಿತ್ತಿ ಬೆಳೆದ ಬೆಳೆಯನ್ನು ಅವನೇ ಪಡ್ಕೊಳ್ಳಿ. ಈಗ ಅಕ್ರಮ ಮಾಡಿದ್ರು ನೀವು ಅದನ್ನು ಸರಿ ಅಂತ ಕಷ್ಟಪಟ್ಟಿದ್ದಾರಲ್ಲ, ಬೆಳೆ ಬೆಳೆದಿದ್ದಾರಲ್ಲ, ಇದು ಸಕ್ರಮ. ಅಷ್ಟೇ ಅಲ್ಲ, ಅದನ್ನು ಇವರು ಹಾಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮನೆಯಲ್ಲಿ ಯಜಮಾನ ಇಲ್ಲದಾಗ ಮತ್ತೊಬ್ಬ ಬರ್ತಾನೆ, ಇಲ್ಲಿರುವಂತಹ ಪಾತ್ರೆಯಲ್ಲಿ ತಾನೇ ತಂದ ಸಂಬಾರಗಳನ್ನು ಹಾಕಿ ಅಡುಗೆ ಮಾಡ್ತಾನೆ. ಕಷ್ಟಪಟ್ಟು ಅಡುಗೆ ಮಾಡಿದ್ದಾನಲ್ಲ, ಬೆಂಕಿ ಎದುರು ಕುಳಿತುಕೊಂಡು ಆ ಅಡುಗೆಯನ್ನು ಅವನೇ ಊಟ ಮಾಡಲಿ. ಪಾತ್ರೆಯನ್ನು ಸ್ವಚ್ಛ ಮಾಡಿ ಮನೆಯ ಮಾಲೀಕ ಮತ್ತೆ ಅಡುಗೆ ಬೇಕಿದ್ರೆ ತಯಾರಿಸಿಕೊಳ್ಳಿ, ಅವನ ಊಟ ಕೊಂಡೋಗ್ಲಿ. ಹೌದು, ಕೊಂಡೋಗ್ಲಿ. ಆದ್ದರಿಂದ ಈಗ ಅವನಿಗೆ ಇನ್ನೂ ಸಮಸ್ಯೆ ಇರಬಹುದೇನಾದರೂ ನಾನು ಪರಿಹಾರ ಹೇಳ್ತೇನೆ. ನೀವು ಸತ್ಯಪತ್ಯ, ನಿಮ್ಮ ಸಮಸ್ಯೆ ಈಗ ಪೂರ್ಣ ಮುಗಿಲ್ಲ. ನಾನು ಕಳುಹಿಸಿಕೊಡುವುದಕ್ಕೆ ಸಿದ್ಧನಿದ್ದೇನೆ. ಈಗ ತಾರೆ ಹೇಳಬೇಕು, ಹೋಗ್ತೇನೆ. ಅವಳೀಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿದ್ರೆ ಏನು ಮಾಡುವುದು? ಮಾತು ಹೇಳಿ. ಅಲ್ಲ, ಇವರಿಗೆ ಹೊಡೆಯದ ಕೈ ಯಾಕೆ? ಅಲ್ಲ, ಕರಿಮಣಿ ಕಟ್ಟಿದ್ದು ನೀವಲ್ಲ, ಮಾಲೀಕ ಹೌದಾ ಅಲ್ವ ಅಂತೇಳಿ ಅವಳು ಈಗ ಫಸ್ಟ್ ಒಪ್ಪಿಕೊಳ್ಬೇಕು. ಅದ್ರ ಮೇಲೆ ಮತ್ತೊಂದು ಕಟ್ಲಿಕ್ಕೆ ಸಿದ್ಧನಾದನಲ್ಲ ಅಂತ ಹೇಳಿ. ಕಟ್ಲಿಲ್ಲ, ಸಿದ್ಧನಾದನಲ್ಲ.
ಒಂದು ಮಾತು ಏನಮ್ಮ? ನಾನೀಗ ನಮ್ಮವರ ಬಳಿಗೆ ಹೋಗಬಹುದು. ನನಗೊಂದು ಲೋಕದ ಅಪವಾದ ಉಂಟು. ಏನು? ಚಂದ್ರನಿಂದ ಕೂಡಿ ನನ್ನೊಂದು ಮಗುವಿಗೆ ನಾನೀಗ ತಾಯಿಯಾಗಿದ್ದೇನೆ. ಸರಿ. ನಾಳೆ ಜನತೆ ನನ್ನ ಹೆಣ್ಣು ಹೇಳಿಕಿಲ್ಲ ಹೇಳಿ ಪತಿರದಿಂದ ಹೆಣ್ಣು ನಡೆದು ಕೆಟ್ಟವಳು ಅಂತ ಹೇಳಿ ಮಾತು ಬರ್ಲಿಕ್ಕಿಲ್ಲ. ಆಗ ನಾನು ಬ್ರಹ್ಮ ಸೃಷ್ಟಿಕರ್ತ, ನಾನು ಮಾಡಿದ್ದು ನಾನು ಆಡಿದ್ದು ಮುಂದೆ ಲೋಕದಲ್ಲಿ ಶಾಸನವಾಗುತ್ತದೆ. ಆದ್ದರಿಂದ ನಾನು ಅನುಗ್ರಹಿಸ್ತೇನೆ. ಇನ್ನು ಮುಂದಕ್ಕೆ ನೀನು ಮಹಾಪತಿವ್ರತೆಯಾಗಿಯೇ ಇರುತ್ತಿ ಮಾತ್ರವಲ್ಲ, ಇನ್ನು ಮುಂದಿನ ಪತಿವ್ರತ ಹೆಣ್ಗಳೆಯರು ಪ್ರಾತಸ್ಮರಣೀಯವಾಗಿ ನಿನ್ನನ್ನು ಸ್ಮರಿಸ್ತಾರೆ. ನೀನು ಯಾವತ್ತೂ ಪತಿವ್ರತೆಯೇ, ಏನು ಕಳಂಕಿಸಳಲ್ಲ. ಆದ್ದರಿಂದ ನಿನ್ನು ಮುಂದಕ್ಕೆ ಸುಖ ಜೀವನವನ್ನು ಮಾಡಿ. ಬ್ರಹ್ಮದೇವರೇ, ಇದು ಸ್ವರ್ಗಲೋಕದ ಕಥೆ, ಭೂಲೋಕಕ್ಕೆ ಅನುಕರಣೀಯ ಅಲ್ಲ. ಹೇಳಪ್ಪ. ಆದ್ರಿಂದ ನೀನು ಶುದ್ಧ, ನಾನು ಪರಮ ಶುದ್ಧ. ನಿಮ್ಮ ಜೊತೆ ನಾನು ಬರ್ತೇನೆ, ನಾನು ಮಾಡ್ತೇನೆ. ಬ್ರಹ್ಮದೇವರೇ, ನಾನು ನಿಮ್ಮ ಮನೆಗೆ ಹೋಗಿ ಬಂದದ್ದು. ಮನೆ? ಯಾಕೆ? ಅಲ್ಲಿ ಮದುವೆ. ಮದುವೆ ಯಾರಿಗೆ? ನಿನ್ನ ಮಗಳಿಗೆ. ವಿಷಯ ನಿನ್ನ ಗೊತ್ತಿಲ್ಲ ಯಾವ ವಿಷಯ ಇದೆ? ನನ್ನ ಮಗಳಿಗೆ. ಹೌದು. ನಾನು ಇಲ್ಲಿ ಅಲ್ಲಿ ಮದುವೆ. ಹೌದು, ಮಧ್ಯಾಹ್ನ ವಿಷಯ ವಿಷಯ ನಿಮ್ಮ ಮಧ್ಯಾಹ್ನ ಆಯ್ತಲ್ಲ ಮಗ ತಂಗಿಗೆ ಮದುವೆ ಮಾಡಿಕೊಟ್ಟ. ಯಾರಿಗೆ? ಅದು ಯಾರ ಕಾಡಿನಿಂದ ಬಂದ ಓಲೆ ತಂದವಂತೆ. ಹೌದು. ಅವನಿಗೆ ಮದುವೆ ಮಾಡಿಕೊಟ್ಟದ್ದು. ಚಂದ್ರಾಸ ಎನ್ನುವವನಿಗೆ. ಈಗ ಓಲೆ ಕೊಟ್ಟು ಕಳಿಸಿದ್ದು ನಾನು. ಹೌದು. ಅದೇ ಚಂದ್ರಹಾಸನಿಗೆ ನನ್ನ ಮಗ ನನ್ನ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು. ಹೌದು. ವಿಷಯ ಹಾಗೆ. ಕೆಟ್ಟವ ಅಪ್ಪಯ್ಯ, ನಚಿ ಕೆಟ್ಟವ ಅಪ್ಪಯ್ಯ, ಅರಿಯದು ಕೆಟ್ಟವ ಅಪ್ಪಯ್ಯ. ಯಾರು ಅಪ್ಪಯ್ಯ? ಅಲ್ಲ ಮತ್ತೆ ನೀವು ಹೇಳಿದ್ದೆಲ್ಲ ನಾನು ನಿಮ್ಮನ್ನು ಕರೆಯುದು. ನಿನ್ನನ್ನು ಹೇಳಿದ್ದಾನೆ. ಯಾಕಪ್ಪಯ್ಯ? ಮಾನ ಕೆಟ್ಟವ ಅಪ್ಪಯ್ಯ, ಅರಿಯದು ಕೆಟ್ಟವ ಅಪ್ಪಯ್ಯ, ಜಾತಿ ಕೆಟ್ಟು ಅಪ್ಪಯ್ಯ, 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 ಅಪ್ಪಯ್ಯ. ಇಲ್ಲಿ ಬಾ. ಹೌದೇನ ಅಪ್ಪಯ್ಯ, ನೀನೇನು ಮಾಡಿದ್ದು? ಏನು ಮಾಡಿದ್ದಾನೇನು? ಏನಾಯ್ತಪ್ಪಯ್ಯ? ವಿಷಯ ಏನು ಗೊತ್ತಾಗಿಲ್ಲ. ಇಲ್ಲಿ ಏನು ನಡೀತು? ಅಪ್ಪಯ್ಯ, ನಿಮ್ಮ ಹೆಸರಿಗೆ ಯಾವುದೇ ತೊಂದರೆ ಬಾರದ ಹಾಗೆ ಜನಕಲ್ಯಾಣ ಯೋಜನೆಗಳ ಅಡಿಯಲ್ಲಿ ಏನನ್ನು ನೀವು ಸಂಗ್ರಹಿಸಿದ್ದೀರೋ ಅದನ್ನೆಲ್ಲ ಯಥೋಚಿತವಾಗಿ ಖರ್ಚು ಮಾಡಿದ್ದೇನೆ. ಯಾವುದಕ್ಕೆ? ಜನಕಲ್ಯಾಣ ಯೋಜನೆಗೆ. ಜನಕಲ್ಯಾಣ ಯೋಜನೆ. ಹೌದು. ಎಷ್ಟು ಖರ್ಚು ಮಾಡಿದ್ದಿ? ನೀವು ಏನೆಲ್ಲ ಶೇಖರಿಸಿಟ್ಟಿದ್ದೀರೋ ನಿಮ್ಮ ಮಂಚದ ಅಡಿಯಲ್ಲಿ ಇರುವಂತಹ ಹೊದಿಕೆಯಲ್ಲಿ ಅಡಿಯಲ್ಲಿ ಇದ್ದುದನ್ನು ಎಳೆದು ಕೊಟ್ಟಿದೆ. ಇಲ್ಲಿ ಬಾ. ಏನು ನಿನ್ನ ಯೋಜನೆ? ಹೌದು. ಹಣ ನಂದದು. ಹೌದು. ಎಲ್ಲ ಮುಗಿಸಿದ್ಯಾ? ಓ ಮಗ, ಏನು ಮತ್ತೆ ಕೆಳಗಿನ ಇದನ್ನು ನೋಡ್ಲಿಲ್ಲಲ್ಲ? ನೆಲಮಾಳಿಗೆ. ನೆಲಮಾಳಿಗೆಯಲ್ಲಿ ಅಲ್ಲಿಗೆ ಹೋಗ್ಲಿಲ್ಲಲ್ಲ? 2 ಗಂಟೆ ಇಟ್ಟಿದ್ದಾರೆ ಅಲ್ಲಿ. 2 ದೊಡ್ಡ ಭಾಂಡಗಳಲ್ಲಿ. ಹೌದು. ಅಭಯ, ಅಭಯ, ಅದರಲ್ಲಿ ಒಂದನ್ನು ತೆಗೆದು ಖರ್ಚು ಮಾಡಿದ್ದೇನೆ. ಓ ಮಗ, ಅದ್ಯಾಕೆ ಗೊತ್ತುಂಟ? ಯಾಕೆ? ಒಂದು ನಿನ್ನ ಮದುವೆಗೆ ಅಂತ ನಾನು ಇಟ್ಟದ್ದು, ಮತ್ತೊಂದು ನನ್ನ ಕೊನೆಯ ಕಾಲಕ್ಕೆ ನಿಮ್ಮ ಕೈಯಿಂದ ಖರ್ಚು ಮಾಡೋದು ಬೇಡ ಅಂತ ಹೇಳಿ ನಾನು ಹೂಡಿಕೆ ಮಾಡಿ ಇಟ್ಟದ್ದು ಮಗ. ನನ್ನ ಮರಣ ನಂತರಕ್ಕೆ ಖರ್ಚಿಗೆ ಹೆದರಬೇಡಿ. ಯಾವ ಕಾಲಕ್ಕೆ ಹೆದರಬೇಡಿ. ನನಗೆ ಮದುವೆ ಆಗದಿದ್ರೂ ತೊಂದರೆ ಇಲ್ಲ. ಉಳಿದಿರುವಂತಹ ಒಂದು ಭಾಂಡದಿಂದ ನಿಮ್ಮ ಬೊಜ್ಜವನ್ನು ನಾನೇ ನನ್ನ ಬೊಜ್ಜ ಮಾಡ್ಲಿಕ್ಕೆ ಅದು ಇರುವುದೇ ಅದಕ್ಕಲ್ಲಪ್ಪಯ್ಯ. ಅದು ಇರುವುದೇ ಅದಕ್ಕಲ್ಲಪ್ಪಯ್ಯ. ಹಾಗಲ್ಲ ಮಗ, ಅದೇ ನಾನು ನಿನಗೆ ಖರ್ಚಾಗೋದು ಬೇಡ ಅಂತೇಳಿ ನನ್ನ ಸಂಗ್ರಹವನ್ನು ಇಟ್ಟರೆ ಅದನ್ನೇ ಮತ್ತೆ ನನ್ನ ಖರ್ಚಿಗೆ ಕರೆಯುವುದು ಉಪಯೋಗ ಮಾಡ್ತೀಯಲ್ಲ ಮಗ. ಎಂತ ಮಾಡುದಪ್ಪಯ್ಯ? ಈಗ ಏನು ಮಾಡಿದ್ದೀರಿ? ಈಗ ನಿನ್ನ ತಂಗಿ ಇದು ಈ ವ್ಯವಸ್ಥೆಗಳೆಲ್ಲವೂ ಕೂಡ ನೀವು ಹೇಳಿಕೊಟ್ಟ ಹಾಗೆ ಇದೆಲ್ಲ ತೋರಣಗಳು ಯಾಕೆ ಬಲ್ಲಿರೋ? ಯಾವ ಉದ್ದೇಶವನ್ನಿಟ್ಟುಕೊಂಡು ನಿಮ್ಮ ಮಗಳಿಗೆ ಎಷ್ಟು ವಿಜೃಂಭಣೆಯಿಂದ ಮದುವೆ ಮಾಡಬೇಕೆಂದು ಹಾಗೆ ನೀವು ಸಂಕಲ್ಪಿಸಿದ್ದೀರೋ ಅದಕ್ಕಿಂತ 100 ಪಟ್ಟು 1000 ಪಟ್ಟು ಜನರೆಲ್ಲ 2 ಮೂಗಿನ ಒಳಗೆ ಬೆರಳಿಟ್ಟು ನೋಡುವ ಹಾಗೆ, ಮೂಗಿನ ಮೇಲೆ ಮೂಬೆರಳಿಟ್ಟು ನೋಡುವ ಹಾಗೆ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ದೇನೆ. ಹಿಂದೆ ಅದರ ವಿವರಣೆ ಬೇಡ. ನೀನು ಯಾವುದರ ಆಧಾರದಲ್ಲಿ ಇದನ್ನೆಲ್ಲ ಮಾಡಿದ್ದು? ನೀವು ಕಳಿಸಿದ ಭದ್ರಪ್ಪಯ್ಯ. ನೀವೇ ಬರ್ತಿದಾಗಪ್ಪಯ್ಯ. ಅಪ್ಪಯ್ಯ, ಒಂದು ಮಾತು
ನೀವೇ ಹೇಳಿದ ಹಾಗೆ ಕೇಳದಿದ್ರೆ ನಾನು ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವ. ನಾನು ರಾಮನ ಹಾಗೆ ಗಾಡಿಗೆ ಹೋಗ್ತೇನೆ. ಆ ರಾಮನಲ್ಲಿ ಈ ಧೂಮನಲ್ಲಿ ಆ ದಶರಥನಲ್ಲಿ ಈ ನನ್ನನ್ನೇನು ಹೇಳುದು? ದಶರಥ ಅಲ್ಲಿಗೆ ನೀವು ಅಂತಾದ್ರೆ ದಶರಥನ ಮಗ ನಾನಲ್ಲಪ್ಪಯ್ಯ. ಆ ವಿಷಯ ಬಿಡುವ ಉದಾಹರಣೆ ಬೇಡ. ಇದ್ರಲ್ಲಿ ಇದ್ದಾಗೆ ಮಾಡಿದಪ್ಪ. ಅದು ಬರ್ಲಿ. ಇದ್ರಲ್ಲಿ ಇದ್ದಾಗೆ ಮಾಡಿದಪ್ಪ. ಓದಿಯಪ್ಪ ನೀವು. ನನಗೆ ನಾನೇ ಬರ್ತದ. ನಾನು ನೀವು ಬರ್ತದ ನೀವು ಓದ್ಲಿಕ್ಕೆ ಬರ್ತದ? ಬರ್ರಿ ಅಪ್ಪ, ನೀವೇ ಬರ್ತದ. ಹೌದಾ? ನೀವು ನೋಡಿಯಪ್ಪ. ನನಗೆ ಕೇಳುವಾಗ ಶ್ರೀ ಶ್ರೀ ಮುಂದಿನ ವಾಕ್ಯಕ್ಕೆ ಹೋಗ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ದುಷ್ಟ ನನ್ನಪ್ಪಣೆ ದುಷ್ಟ ಬುದ್ಧಿ ಮತ್ತಿನ ಶಬ್ದವನ್ನು ಸೇರಿಸಿ ಒಟ್ಟಿಗೆ ಹೇಳು. ದುಷ್ಟ ಬುದ್ಧಿ ಅದು ನಾಮ ಹೋದ. ಸುಪ್ರೇಮದಿನ್ ನನ್ನ ಸುತ ನಂಗೆ ನನ್ನ ಮಗನಿಗೆ ಮಿಗೆ ಪರಸಿ. ಈ ಪರಸಿ ಅಂದ್ರೆ ಎಂತಪ್ಪಯ್ಯ? ನಾನು ಪರಚಿ ಕೇಳಿದ್ದೇನೆ. ಅದು ಪರಚಿ ಅಲ್ಲ, ಹರಸಿ. ಓ, ಪರಸಿ ಅಂದ್ರೆ ಹರಸಿ ಅಲ್ಲ. ಹೌದು. ನೇಮಿಸಿದ ಅದೇನು ದರ್ಶನ ನೇಮಿಸಿದ ಆಜ್ಞಾಪಿಸಿ. ಹೌದು. ಕಾರ್ಯೈ ಚಂದ್ರಹಾಸಂ ಮಹಾಹಿತ ನಮಗೆ. ಮಹಾಹಿತ ನಮಗೆ. ಅದು ಓದಿದ್ದು ಸರಿ ಉಂಟಲ್ಲ ಅಲ್ವಾ? ಅದು ಸವರ್ಣ ದೀರ್ಘ ಸಂಧಿ ಸರಿ ಪಾಡು. ಸವರ್ಣ ದೀರ್ಘ ಸಂಧಿ. ಹೌದು. ಮಹಾ ಕುಡಿಸು ಅಹಿತ. ಅಪ್ಪಯ್ಯ, ನನಗೆ ನೀವು ಕಳಿಸಿದ ಆದೇಶ ಸಂಧಿ ಗೊತ್ತುಂಟು. ನೀವು ಬಂದ ಆಗಮ ಸಂಧಿ ಗೊತ್ತುಂಟು. ನೀವು ಇಲ್ಲದ ಇರುವಂತ ಲೋಪ ಸಂಧಿ ಗೊತ್ತುಂಟು. ಈ ಸವರ್ಣ ದೀರ್ಘ ಸಂಧಿ ನನಗೆ ತಲೆಗೋಲಿಲ್ಲ. ಸಂಧು ಬರೀತಾರೆ ಮಗ, ಸರಿ ಓದು. ನನಗೆ ಅರ್ಥ ಆಗದ ಹಾಗೆ ಬರೆದದ್ದು ನಿಮ್ಮ ದೋಷ ಅಲ್ಲಪ್ಪಯ್ಯ. ನೀನು ಓದುವಾಗ ಸರಿ ಮಾಡಿ ಓದು. ನಾನು ಬರ್ದದ್ದು ಸರಿ ಉಂಟು, ಓದುದು ಸರಿ. ನಮ್ಮ ಶ್ರೀನಗರ ಸಾಧಿಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯ ನಮನಲ್ಲ ಅಲ್ಲ. ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪನ್. ಮಿತ್ರ ಅಲ್ಲ, ಅಮಿತ್ರ. ಅದು ಕೂಡ ಸವರ್ಣ ದೀರ್ಘ ಸಂಧಿ. ನನಗೆ ಹೇಗೆ ಗೊತ್ತಪ್ಪಯ್ಯ ಸವರ್ಣ ದೀರ್ಘ ಸಂಧಿ. ಅದನ್ನು ಬಿಡಿಸಿ ಓದಬೇಕು. ಆಹಿತ ಸರ್ವತಾ ಮಿತ್ರನಪ್ಪನ್ ಎಂದೀತನ ಕಳುಹಿರು ನಿನ್ನ ಬಳಿಗೆ. ಮಿತ್ರ ನಪ್ಪನ್ ನಿನ್ನ ಅಪ್ಪನ್ ಅದಂತ ಅರಿಯುವುದು ನೀ ಬರ್ದಿದ್ದೀರಪ್ಪ. ಸರ್ವತಾ ಮಿತ್ರ ನಪ್ಪನ್ ನಿನ್ನಪ್ಪನ್ ಮಿತ್ರನಪ್ಪನ್ ನಿನ್ನಪ್ಪನ್ ಮಿತ್ರನಪ್ಪ ಮಿತ್ರನಪ್ಪನ್ ಎಂದರಿಹಿರು ನಿನ್ನ ಬಳಿಗೆ ಕಟ್ಟು. ನೀನು ಅರಿಯೋದು ಹೊತ್ತುಗಳೆಯದೆ ಬಂದಿವನ. ಅರಿಯುವುದಂದ್ರೆ ಹೀಗೆ ಮಾಡಬೇಡಿ ಅಲ್ವಾ ಅದು? ಅಲ್ಲ ಹೊತ್ತುಗಳೆಯದೆ ಬಂದಿವನ. ಕುಲಶೀಲ ವಿತ್ತ ವಯೋ ವಿಕ್ರಮಗಳ ನೋಡಿದೆ. ಕೊಡು 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 ವಿಷಯ ಮೋಯ್. ಎಂತ ಸರಿ ಹೋದ? ನೀವು ಅಲ್ಲಿ ಇಲ್ಲಿದವರೆಗೆ ಇಲ್ಲಿದ್ರಿ. ಈ ವಾಕ್ಯಕ್ಕೆ ಆಗ ಓಡಿದೆ. ಸರಿ ಹೋದು, ಸರಿ ಹೋದು. ಕೊಡು ವಿಷವಲ್ಲ ಭಯ, ವಿಷವಲ್ಲ ವಿಷ. ಈಗ ನೀವು ಇಲ್ಲೇ ನಿಂತುಕೊಂಡು ಕೊನೆ ವಾಕ್ಯ ನೋಡ್ಬೇಕು. ಕೊಡು ಕೊಡು ಅಭಯ ವಿಷ. ನೀವು ಆ ವಾಕ್ಯಕ್ಕಾಗ ಓಡಿದೆ ಯಾಕಪ್ಪಯ್ಯ? ಅದು ಆಗ್ಲಿ ಮುಗಿದ ಮುಖ್ಯ ಘಟ್ಟ ಇರುವುದೇ ಈ ವಾಕ್ಯದಲ್ಲಿ. ಅದಂತುಂಟು. ನೀವು ಇಲ್ಲಿ ನಿಂತುಕೊಳ್ಳಪ್ಪ. ಕೊಡು ಕೊಡು ವಿಷಯ ಇದು ಅಂತ ನೋಡಿ ಅಪ್ಪಯ್ಯ. ನೋಡಿ ನೋಡಿ, ನೀವೇ ಬರ್ದದ್ದು ನೋಡಿ ಅಪ್ಪಯ್ಯ, ನೋಡಿ. ಒಂದಷ್ಟು ಬೆಟ್ಟು ಕೊಟ್ಟು ಸವರ್ಣ ದೀರ್ಘ ಸಂಧಿ, ಅದು ಸಂಧಿ, ಇದು ಸಂಧಿ ಅಂತ ಹೇಳ್ಕೊಂಡು ಮಾಡಿ. ವಿಷವ ನೀಡುವುದು ಹೀಗೆ ನಾನು ಉಲ್ಲೇಖ ಮಾಡಿ ಬರೆದ್ರೆ ವಿಷಯ ನೀಡುವುದು ನನ್ನ ತಪ್ಪುಂಟಪ್ಪ. ಹೀಗೆ ಇದು ತಾನಾಗೆ ಬದಲಾವಣೆ ಆಗಿದೆ ಅಂತ. ನನ್ನ ತಪ್ಪುಂಟಪ್ಪಯ್ಯ. ನಿನ್ನ ತಪ್ಪಿಲ್ಲ, ನಿನ್ನ ತಪ್ಪಿಲ್ಲ. ವಿಷಯ ಕೊಟ್ಟು ಎಂದ ಇವ ಅರ್ಥ ಮಾಡಿ ಅಲ್ಲ. ನಾನು ಓದುವಾಗ ಅದು ಈಗ ಹಾಗೆ ಉಂಟು. ಹಾಗಾದ್ರೆ ಇದು ಯಾಕೆ ಹೀಗೆ? ಏನೋ ವಿಧಿಯ ಸಂಕಲ್ಪ ಇರಬೇಕು. ವಿಧಿ ಆ ರೀತಿ ಸಂಕಲ್ಪ ಮಾಡಿ ನನ್ನ ಮಗಳ ಕರಗ್ರಹಣ ಇವ ಮಾಡಿದ್ದಾರಂತಾದ್ರೆ ಇವನ
ಈಗ ಇವನನ್ನು ನಾನು ಕೊಂದ್ರೆ ನನ್ನ ಮಗಳ ವೈಧವ್ಯ ದುಷ್ಟ ಬುದ್ಧಿ. ಅಪ್ಪಯ್ಯ ಕರೆದ್ರೆ ಅಪ್ಪಯ್ಯ ಯಾರನ್ನು ಕರೀಬೇಕು ನಾನು ಈಗ ನಿನ್ನ ತಂಗಿ ಮತ್ತೆ ಬಾವು ಮದುವೆ ನಾನು ಬಂದಿದ್ದೇನೆ ಅಲ್ವ ಒಂದು ಹರಿಸಬೇಕಾ ಬೇಡ ಮದುವೆ ಮಾಡಿದವರಿಗೆ ಕರೆಯುವುದು ಸಂಪ್ರದಾಯ ತಾನೆ. ನೀವಲ್ಲಿ ಮೂರ್ತಿಸಿ ಬೇರೆ ಸಬ್ಜೆಕ್ಟ್ ಇಲ್ಲ ಮೂರ್ತಿಸಿ ಕೂತ್ಕೊಳ್ಳಿ. ನಿನ್ನನ್ನು ಮತ್ತೆ ಪಾಠಶಾಲೆ ಕಳಿಸ್ಬೇಕು. ಅಪ್ಪಯ್ಯ ನೋಡಿ ತಂಗಿ ಮತ್ತು ಭಾವ ಅಪ್ಪಯ್ಯ ನಾನು ನೀನು ಕರೆದದ್ದು ಅಂತ ಓಡಿ ಬಂದದ್ದು ಅತಿ ಮುಖ್ಯವಾದ ಗಹನವಾದಂತಹ ವಿಚಾರವನ್ನು ಚರ್ಚಿಸಿ ರಾಜತಾಂತ್ರಿಕ ವಿಷಯದ ಬಗ್ಗೆ ಅಧ್ಯಯನ ನಡೆಸಲು ಅರಸರು ನನ್ನನ್ನು ಕರೆದಿದ್ದಾರೆ. ರಾಜ ಮತ್ತು ತಾಂತ್ರಿಕ ಹೌದು. ಆ ಅಕ್ಷರದ ವ್ಯಾಖ್ಯಾನ ಆದ್ರೆ ನಿನಗೆ ಗೊತ್ತುಂಟು. ಅದು ಅವರಿಗೆ ಗೊತ್ತುಂಟಲ್ಲ, ನನಗೆ ಗೊತ್ತಿಲ್ಲ. ಇದ್ರು ಅದನ್ನ ಈಗ ಅಧ್ಯಯನ ಮಾಡ್ಲಿಕ್ಕೆ ನನ್ನನ್ನು ಕರೆದಿದ್ದಾರೆ. ಆಯ್ತು, ನೀವು ಅವರ ಹತ್ರ ಮಾತಾಡಿ. ನಿನ್ನ ಪುಣ್ಯ. ಬೇರೆ ಸಂದೇಹ ಇದ್ರೆ ಅಂತ ಒಂದು ಕಾಲ ಬಂತಲ್ಲ, ಅದು ನನ್ನ ಪೂರ್ವ ಜನ್ಮದ ಯೋಗ ಅಂತ ಎಣಿಸ್ತೇನೆ. ಹೋಗು. ಎಂತದಿದೆ ನಿಮ್ಮದು? ಮಗಳನ್ನು ಮದುವೆ ಮಾಡ್ತೇನೆ ಅಂತ ಅಲ್ಲೇ ಹೇಳ್ತಿದ್ರೆ ನಾನು ಒಪ್ಪುತ್ತಿಲ್ಲ. ಗುಟ್ಟಿನ ವಿಷಯ ಮಗನಿಗೆ ಮಾತ್ರ ಗೊತ್ತಾಗಬೇಕು ಅಂತ ಹೇಳಿ ನೋಡದೆ ಆಗುವುದು ಹೇಗೆ ಅಂತ ಹೇಳಿ ಪ್ರಚಾರ ಬಂದ್ರೆ ನೀನು ಎಲ್ಲಾದ್ರೂ ಒಪ್ಪದಿದ್ರೆ ಅಲ್ಲಿಗೆ ಹೋಗುದು ನನ್ನ ಆಸೆ. ಇಲ್ಲಿ ಇಲ್ಲ ಅಂತ ಬಿಟ್ರೆ ನಿಮ್ಮ ಮಗಂತೂ ಎಂತ ವಿಜೃಂಭಣೆಯ ಮದುವೆ. ನನ್ನ ಮಗ ಮದನ ಎಲ್ಲ ಕೊಪ್ಪರಿಗೆ ಖಾಲಿ ಅಂತ ನಾವಲ್ಲ ಮಗ ಸಂಗ್ರಹ ಮಾಡುದು. ಹೌದು, ಇಲ್ಲಿ ಬಾ. ಈಗ ನನ್ನ ಆಶೋತ್ತರ ಪೂರ್ಣವಾಗಿ ಮುಗಿಲಿಲ್ಲ ಮಗ. ಇನ್ನು ನಡೆದುಕೊಂಡು ಈಗ ಅರ್ಧ ಮಾತ್ರ ಆದದ್ದು. ಇದು ಪೂರ್ಣ ಮಾಡಬೇಕು ನೀನು. ಇಲ್ಲಿ ಬಾ. ನಿನಗೆ ಸಂಪ್ರದಾಯ ಮದುವೆ ಆಗಿ ಅಭ್ಯಾಸ ಇಲ್ಲ. ಇಲ್ಲಿಯ ಸಂಪ್ರದಾಯ ಗೊತ್ತಿಲ್ಲ. ಅಲ್ಲ ಮದುವೆ ಆಗಿ ಅಭ್ಯಾಸ ಆಗ್ಲಿಕ್ಕೆ ಎಂತ ಅಲ್ಲ, ಅಭ್ಯಾಸಕ್ಕೆ ಮದುವೆ ಆದದ್ದಲ್ಲ, ವಿಷಯ ಗೊತ್ತಿಲ್ಲಲ್ಲ. ಅವಳಿಗೆ ಪ್ರಾಯ ಬರಲಿಲ್ಲ, ಇವನಿಗೆ ಅಷ್ಟು ತಿಳುವಳಿಕೆ ಮೂಡ್ಲಿಲ್ಲ. ಆದ್ರಿಂದ ನನ್ನ ಅನುಪಸ್ಥಿತಿಯಲ್ಲಿ ನಿಮ್ಮ ಸಂಪ್ರದಾಯ ಏನು ಅದಕ್ಕೆ ಬೇಕಾದ ಹಾಗೆ ನಡೀತೇನೆ. ಉತ್ತರ ಭಾಗದ ಎಚ್ಚರಿಸಬೇಕು ಬೇಡ. ಈ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಮಗ. ನಾನಾ? ಹೌದು, ಅವ್ರು ಹೇಳಿದ್ರು ಹೋಗಿ, ಇಬ್ರು ಹೋಗಿ ಬಂದದ್ದು. ಹೌದಾ? ಸಂತೋಷ. ಅಲ್ಲಿ ಹತ್ತಿರ ಆಂಜನೇಯ ದೇವಸ್ಥಾನ, ಅಲ್ಲಿಗೂ ಹೋಗಿ ಬಂದ. ಮಹಾಲಿಂಗೇಶ್ವರ ಎಲ್ಲ ಅಲ್ಲಿಗೆ ಆಯ್ತಾ? ಸದಾಶಿವನ ಕಾಲಿಗಡ್ಡ ಬಿದ್ದು ಬಂದು. ಒಳ್ಳೆದಾಯ್ತು ಎಲ್ಲ. ಇವತ್ತಿಗೆ ಮದುವೆ ಆಗಿ ಎಷ್ಟು ದಿನ? ಇದು 3 ಕಳೆಯಿತು, 4ನೇ ದಿವಸ. ಹಾಗಲ್ಲ, ಇದು ನಾನು ಕರೀತೀರಾ? ನಾನು ಕರೀತೀರಾ? ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತಲ್ಲ. ಈಗ ಅದು ಯಾವುದು? ಕಾಳಿಕ ಮಂದಿರ. ಕಾಳಿಕ? ಅದೆಲ್ಲಿ? ನಮ್ಮ ಮನೆಗೆ ಸಂಬಂಧಪಟ್ಟ ಮುಖ್ಯವಾದ ಕಾಳಿ ಗುಡಿಗೆ ಹೋಗಿ ಪೂಜೆ ಪುರಸ್ಕಾರ ನೆರವೇರಿಸಬೇಕು. 4ನೇ ದಿನದ ಮುಸ್ಸಂಜೆ ಒಳಗೆ ಮುಗಿಬೇಕಿತ್ತು ಮಗ. ಅಲ್ಲಿಗೆ ನಾನು ಹೋಗಲೇ ಎಲ್ಲವೂ ಹೇಳಲೇ ಇಲ್ಲ. ಯಾವುದು ಪ್ರಾಮುಖ್ಯವ ಅದನ್ನು ಈ ಮಕ್ಕಳಿಗೆ ಹೇಳಬೇಕು, ಕೇಳಿಕೊಳ್ಬೇಕು. ಹಿರಿಯಲ್ಲಿ ಒಂದು ಅಷ್ಟು ಜ್ಞಾನ ಕೂಡ ಇಲ್ಲಲ್ಲ ಮಗ. 4 ದಿವಸದ ಒಳಗೆ ಹೋಗ್ಬೇಕಾ? 4ನೇ ರಾತ್ರಿ ಒಳಗೆ ಆಗ್ಬೇಕು. ಹೋಗದಿದ್ರೆ ಮತ್ತೆ ಅವಳ ಪಾಶಕರು ಮಾಡ್ತಾನೆ. ಈಗ ಯೋಚನೆ ಮಾಡಬೇಡಿ, ಇವತ್ತು 4ನೇ ದಿವಸ. ಇದು ಹೋಗು ಹೋಗು. ಎಲ್ಲಿಗೆ? ವಿಷಯ ಅಲ್ಲ. ಇಲ್ಲಿ ಬಾ. ಗಂಡ ಹೆಂಡತಿ ದೇವಸ್ಥಾನಕ್ಕೆ ಒಟ್ಟಿಗೆ ಹೋಗು. ಈಗ ಹಗಲು ಹೋಗು ಹೊತ್ತಲ್ವಾ? ಅಲ್ಲಿಗೆ ಇಬ್ರು ಹೋಗ್ಲಿಕ್ಕೆ ಇಲ್ಲ, ವರ ಮಾತ್ರ. ಈಗ ಗಣಪತಿ ದೇವಸ್ಥಾನಕ್ಕೆ ಇಬ್ರು, ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಇಬ್ರು, ಆಂಜನೇಯ ದೇವಸ್ಥಾನಕ್ಕೆ ಇಬ್ರು, ಇಲ್ಲಿಗೆ ದೇವಿ ದೇವಸ್ಥಾನಕ್ಕೆ ವರ ಮಾತ್ರ. ಹೌದೌದು. ಕಾಳಿಕ ಗುಡಿ
ವಧು ಹೋಗ್ಲಿಕ್ಕೆ ವಾರ ಮಾತ್ರ ಹಗಲು ಹೋಗ್ಲಿಕ್ಕೆ ಹಗಲು ಹೋಗಿ ರಾತ್ರಿ ಮುಸ್ಸಂಜೆ ಅಂದ್ರೆ ಸೂರ್ಯ ಮುಳುಗಬೇಕು ಚಂದ್ರ ಮುಳುಗಬೇಕು ಆ ಹೊತ್ತಿಗೆ ಅಲ್ಲಿ ಅವಳ ದರ್ಶನ ಪಡಿಬೇಕು. ಅವಳು ಪೂರ್ಣವಾಗಿ ಅನುಗ್ರಹ ಮಾಡ್ತಾಳೆ ಮಗ. ಹೋಗು ಹಾಗಿದ್ರೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿ ಹೋಗಿ ನಿನಗೆ ದರ್ಶನ ಓಸರದೆ ಅಡಗಿಕೊಂಡಿದ್ದ ಸೂರ್ಯ ಮುಳುಗುವಾಗ ಕತ್ತಲ ಆವರಿಸ್ತದೆ. ಕಾಳಿಕಾ ಮಂದಿರಕ್ಕೆ ಯಾರೇ ಬರಲಿ ಈ ದಿನ ರಾತ್ರಿ ಅಂತವರ ತಲೆಯನ್ನು ಗುರುತು ತಂದು ಹೋಗಿ. ಸ್ಮಶಾನದಲ್ಲಿರುವಂತಹ ಯಾವುದು ಕಾಳಿಕಾದೇವಿಯ ಗುಡಿ ಉಂಟಂತಲ್ಲ, ಅಲ್ಲಿಗೆ ವರನೊಬ್ಬನೇ ಹೋಗಿ ಪೂಜೆ ಮಾಡ್ಬೇಕಂತೆ. ಹಾಗೆ ಹಣ್ಣು ಕಾಯಿ ಹಿಡ್ಕೊಂಡು ಪೂಜೆ ಮಾಡುವ ವಿಷಯ ಅಂತಿರಲಿ. ಅರಸರು ಈ ತತ್ಕ್ಷಣವೇ ನಿನ್ನನ್ನು ನೋಡಬೇಕು ಬರ ಹೇಳು ಎನ್ನುವ ಹಾಗೆ ನೀನನ್ನು ಅಲ್ಲಿಗೆ ಕಳಿಸಿದ್ದಕ್ಕೆ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಅರಸರು ನನ್ನನ್ನು ಕಾಣ್ಲಿಕ್ಕೆ ನಾ ಈಗಲೇ ನೋಡ್ಬೇಕಂತ. ಆದ್ರೆ ಮಾವ ಹೇಳಿದ ಹರಕೆ ಬಾಕಿ ಆಗುತ್ತೆ. ನಾನು ಕಾಳಿಕಾದೇವಿಯ ಗುಡಿಗೆ ಹೋಗಲೇಬೇಕು. ಅಪ್ಪ ಹೇಳಿದ ಹರಕೆಯನ್ನು ಮಗ ಪೂರೈಸಿದ್ರೆ ಆಗುತ್ತದೆ. ನೀ ಚಿಂತೆ ಮಾಡಬೇಡ. ಕಾಳಿಕೆ ಗುಡಿಗೆ ನಾನು ಹೋಗುತ್ತೇನೆ. ಅರಸರಲ್ಲಿಗೆ ಹೋಗು, ತತ್ಕ್ಷಣವೇ ಹೋಗಬೇಕು. ಅಂದ್ರೆ ನನ್ನ ಪರವಾಗಿ ಕಾಳಿಕಾದೇವಿಯ ಗುಡಿಗೆ ನೀವು, ಹೌದು, ಅರಸರಲ್ಲಿಗೆ ನಾನು. ಹಿಡ್ಕೊಳ್ಳಿ ಹಣ್ಣು ಕಾಯಿ. ನಾನು ನೀವು ಹೇಳಿದ್ರಲ್ಲ ಹಾಗೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗುವಾಗ ನಮ್ಮ ಭಾವ ಮದನ ಕುಮಾರ ಸಿಕ್ಕಿದ. ಎಂತದೋ ಅರಸರು ಬೇಗ ನಿಮ್ಮನ್ನು ಕಾಣಬೇಕು ಅಂತ ಹೇಳಿದ್ರಂತೆ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ನಾನು ಅರಸರಲ್ಲಿಗೆ ಹೋದಾಗ ಅವ್ರು ಎಂತದ್ದು ಮಾಡಿದ್ದು, ಅವರ ಮಗಳಾದ ಚಂಪಕಾ ಮಾಲಿಯನ್ನು ನನಗೆ ಮದುವೆ ಮಾಡಿ ಈ ಕುಂತಳದ ಅಧಿಕಾರವನ್ನು ನನಗೆ ಕೊಟ್ಟು, ಈಗ ಚಂದ್ರಹಾಸ ಕುಂತಳದ ಅಧಿಕಾರಿ ನಾನು. ಈಗ ಅವ ಎಲ್ಲಿದ್ದಾನೆ? ಈಗ ಅಲ್ಲಿ ನಮ್ಮಲ್ಲಿ ಒಂದು ಮಾತುಕತೆ ಆಯ್ತು. ಅರಸರನ್ನು ನೀನೇ ಕಾಣಬೇಕು, ನಿನ್ನ ಪರವಾಗಿ ಕಾಳಿಕಾದೇವಿಯ ಗುಡಿಗೆ ನಾನು ಹೋಗ್ತೇನೆ ಅಂತ ಹೇಳಿ ಅರಸರ ಮಗಳೊಂದಿಗೆ ಮದುವೆ ಮಾಡಬೇಕು. ಎಲ್ಲ ಆಶೋತ್ತರಗಳನ್ನು ಮನಸ್ಸನ್ನು ಹೊತ್ತಂತಹ ನಾನು ನನ್ನ ದಾರಿಗಳ ಈ ಚಂದ್ರಹಾಸ ಅಡ್ಡಲಾಗ್ತಾನೆ ಒಂದೇ ಒಂದು ಕಾರಣಕ್ಕಾಗಿ ಅವರನ್ನು ವಿಷ ಕಟ್ಟುಕೊಳ್ಳು ಅಂತ ಹೇಳಿದ್ರೆ ಅವ ಸಾಯ್ಲಿಲ್ಲ. ಪೂಜೆಗೆ ಕಳಿಸಿದಾಗ ಅವರ ಬದಲು ಬೇರೆ ಪೂಜೆ ಹೋಗಿ ಬೇರೆ ಗತಪ್ರಾಣ ಅಂತ ನಿನ್ನ ನೋಡಿ ಮತ್ತೆ ನಾನು ಉಳಿಬೇಕ ಮಗ. ಈ ಕಲ್ಲಿಗೆ ನನ್ನ ತಲೆಯನ್ನು ಹೊಡೆದು ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ಕಟ್ಟಲೆ
ಆಯ್ತು ಮಂತ್ರಿಗಳು ಮಂತ್ರಿ ಮಗ ದೇವ್ರೆ ದೇವ್ರೆ ರಕ್ತ ಸುತ್ತಿದ ಸಾಯ್ತು ಸತ್ತಿದ್ದಾರಪ್ಪ ಅಯ್ಯಯ್ಯ ಮಂತ್ರಿಗಳು ಸತ್ತಿದ್ದಾರ